ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಇದು ತೋರಿದೆ ಅಂಬನಿದೆಯೋ ನನ್ನನ್ನು ದೇವ, ಭಗವಂತ, ರಾಮ, ಕೃಷ್ಣ, ಅಲ್ಲ, ಯೇಸು ಎಂಬ ಹಾಗೆ ಅನೇಕ ನಾಮಗಳಿಂದ ಕರೆಯುತ್ತಾ ಇದ್ದಾರೆ. ನಾನು ಕರೆಯಲ್ಪಡುವನು ಹೌದು. ನಾಮ ಹಲವಾದರೇನಂತೆ, ದೇವ ನಾನೊಬ್ಬನೇ. ಈ ಪೂರ್ವ ಸಂಕಲ್ಪದಂತೆ ನಾನು ಮೊದಲಿಗೆ ಸ್ವರ್ಗ, ನೃತ್ಯ, ಪಾತಾಳವೇ 3 ಲೋಕಗಳನ್ನು ಸೃಷ್ಟಿಸಿದೆ. ಅದರಲ್ಲೂ ಮುಖ್ಯವಾಗಿ ನೃತ್ಯ ಲೋಕವನ್ನು ಸೃಷ್ಟಿಸಿದೆ. ಹಗಲು ರಾತ್ರಿಯನ್ನು ಉಂಟು ಮಾಡಿದೆ. ಆಮೇಲೆ ನದಿ, ಜಲಾಶಯ, ಸಪ್ತ ಸಾಗರಗಳನ್ನು ರಚಿಸಿದೆ. ಆಮೇಲೆ ಗುಡ್ಡ, ಬೆಟ್ಟ, ಬಯಲು ಪ್ರದೇಶ ಇತ್ಯಾದಿಗಳನ್ನು ನಿರ್ಮಿಸಿ ಪೃಥ್ವಿ, ಜಲ, ವಾಯು, ಅಗ್ನಿ, ಆಕಾಶವೇ ಮೊದಲಾದಂತಹ ಪಂಚತತ್ವಗಳನ್ನು ಒಳಗೂಡಿಸಿಕೊಂಡು ನಾನು ಸಕಲ ಜೀವರಾಶಿಗಳನ್ನು, ಮರ ಮಟ್ಟುಗಳನ್ನು, ಮುಖ್ಯವಾಗಿ ಮನುಷ್ಯ ಜನ್ಮವನ್ನು ಸೃಷ್ಟಿಸಿದೆ. ಮನುಷ್ಯನಿಗೆ ಮಿಕ್ಕೆಲ್ಲ ಪ್ರಾಣಿಗಳಿಂದ ಬಿಗಿಲಾದಂತಹ ಬುದ್ಧಿಶಕ್ತಿ, ವಿವೇಕ, ಜ್ಞಾನವನ್ನು ಕೊಟ್ಟು ಸಹ ಬಾಳುವೆಯನ್ನು, ಎಲ್ಲರನ್ನೂ ಪ್ರೀತಿಸುತ್ತಾ ಸಹ ಬಾಳುವೆಯನ್ನು ನಡೆಸುವಂತಹ ಬುದ್ಧಿಶಕ್ತಿಯನ್ನು ಅವನಿಗೆ ಕೊಟ್ಟೆ. ಹೌದು, ನಿರ್ಗುಣ ಸ್ವರೂಪಿಯಾದಂತಹ ಈ ಭಗವಂತನನ್ನು ಸಾಕ್ಷಾತ್ಸಿ ಕಳೆದುಕೊಳ್ಳುವುದಕ್ಕಾಗಿ ಅದೆಷ್ಟೋ ಪ್ರವಾದಿಗಳು, ಧರ್ಮ ಪ್ರವರ್ತಕರು, ಚಿಂತಕರು, ಧರ್ಮ ಚಿಂತಕರು, ಮಹಾಪುರುಷರು ಹೌದು ಜನ್ಮ ಎತ್ತಿ ಬಂದಿದ್ದಾರೆ ಈ ಭೂಮಿಯಲ್ಲಿ. ಅವರವರಿಗೆ ತೋರಿದಂತಹ ನಿರ್ಗುಣಾತ್ಮಕ ಈ ದೇವನನ್ನು ಸೃಷ್ಟಿಕರಿಸುವುದಕ್ಕೆ, ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕಾಗಿ ಅದೆಷ್ಟು ಮಾರ್ಗವನ್ನು ಸೂಚಿಸಿದರು. ಮನುಜರಲ್ಲಿ ಕೆಲವರು ಅವರನ್ನು ಅನುಸರಿಸಿದರು. ಯಾವ ಯಾವ ಧರ್ಮವು ತನಗೆ ಬಹಳ ಸರಳವೋ ಅಥವಾ ಅನುಸರಿಸುವುದಕ್ಕೆ ಸುಲಭವೋ ಎಂಬಂತಹ ಮನಗಂಡಂತಹ ಜನರು ಆ ಧರ್ಮವನ್ನೇ ಅನುಸರಿಸಿದರು.
ಹಾಗಾಗಿ ಈ ಲೋಕದಲ್ಲಿ ಅದೆಷ್ಟೋ ಧರ್ಮಗಳು ಜಾತಿ ಪ್ರಭೇದಗಳು ಉಂಟಾದವು. ಆದರೆ ಎಲ್ಲ ಧರ್ಮಗಳ ಮೂಲ ಉದ್ದೇಶ ಏನು ಹೇಳಿ? ಸಹಬಾಳ್ವೆ, ನ್ಯಾಯ ಧರ್ಮಕ್ಕೆ ಅನುಗುಣವಾಗಿ ನಡೆದುಕೊಂಡು ಸಹಬಾಳ್ವೆಯನ್ನು ನಡೆಸುವುದೇ ಮನುಷ್ಯ ಜನ್ಮದ ಮುಖ್ಯ ಉದ್ದೇಶ, ಎಲ್ಲ ಧರ್ಮಗಳ ಮುಖ್ಯ ಉದ್ದೇಶ. ಆದರೆ ಹೀಗೆ ಒಳ್ಳೆಯ ರೀತಿಯಲ್ಲಿ ನ್ಯಾಯ ಪರಿಪಾಲನೆಯಲ್ಲಿ ಹೋಗುತ್ತಿದ್ದಂತಹ ಕಾಲ ಈ ವರ್ತಮಾನ ಕಾಲದಲ್ಲಿ ನಾನು ನೋಡ್ತಿರುವುದಾದರೂ ಏನು? ಮನುಷ್ಯರು ತಮ್ಮ ಸ್ವಾರ್ಥಕ್ಕಾಗಿ, ಈ ವಿಷಯ ಭೋಗದ ಲಾಲಸೆಗಾಗಿ ತಮ್ಮದಾದಂತಹ ನ್ಯಾಯ, ಸತ್ಯ, ಧರ್ಮ ಹಾಗೂ ಒಳ್ಳೆಯ ಜೀವನವನ್ನು ಮರೆತು ವಿಷಯ ಭೋಗಗಳತ್ತ ಮನ ಮಾಡುತ್ತಾ ಇದ್ದಾರಲ್ಲ. ಓಹೋ, ಯಜ್ಞ, ಯಾಗ, ತಪ, ಜಪ, ಪ್ರಾರ್ಥನೆ ಮೊದಲಾದವುಗಳಲ್ಲಿ ಕಾಲವನ್ನು ಕಳೆಯುವುದರ ಬದಲಾಗಿ ಜೂಜು, ಕುಡಿತ, ತಂಬಾಕು ಸೇವನೆ, ಶ್ರೀಲಂಪಟತನ, ಅಬ್ಬಬ್ಬಬ್ಬಬ್ಬಬ್ಬ, ಏನಾಗಿ ಹೋಯಿತು ಇಂದಿನ ದುರ್ವ್ಯವಸ್ಥೆ. ಜನರು ಇಷ್ಟೊಂದು ಮಾರು ಹೋಗ್ತಾರೆ ಅಂತೇಳಿ, ಆದರೆ ಹೇಗೆ ಸಮತೋಲನೆ ಈ ಜಗತ್ತಿನಲ್ಲಿ ಉಳಿದೀತು? ಅಷ್ಟು ಮಾತ್ರವಲ್ಲ, ಈ ದಂಧೆಯನ್ನು ನಡೆಸುವರೇ ಬಹಳಷ್ಟು ಹಣದ ಅಗತ್ಯ ಇದೆ. ಅದನ್ನು ಹೇಗೆ ಭರಿಸುತ್ತಾರೆ? ಕೊಲೆ, ಸುಲಿಗೆ, ಶೋಷಣೆ, ಸ್ತ್ರೀಯರ ಶೋಷಣೆ, ದೌರ್ಬಲ್ಯರ ಶೋಷಣೆ, ದುರ್ಬಲರ ಶೋಷಣೆ, ಶಿಶುಹತ್ಯೆ, ಒಂದೇ ಎರಡೇ ಎಂತಹ ಘೋರ ಅನ್ಯಾಯಗಳನ್ನೇ ಬರ್ತಾ ಇದ್ದಾರೆ ಈ ಜನರು ಅಲ್ವೇ? ಹಾಗಾದ್ರೆ ಈ ಪ್ರಪಂಚ ನ್ಯಾಯದಿಂದ ಅನ್ಯಾಯದೆಡೆಗೆ, ಧರ್ಮದಿಂದ ಅಧರ್ಮದೆಡೆಗೆ, ಸತ್ಯದಿಂದ ಮಿಥ್ಯದೆಡೆಗೆ ಹೋಗ್ತಾ ಇದೆ ಅಂತೇಳಿ ಆದ್ರೆ ದೇವನಾದ ನಾನು ನೋಡಿಕೊಂಡು ಇರಬಹುದೇ? ಆಗಲಿಕ್ಕಿಲ್ಲ. ಆದ್ರೆ ಪರಿವರ್ತನೆ ಎಂಬುದು ಒಂದು ಜಗತ್ತಿನ ನಿಯಮ. ಮುಂದೊಂದು ಕಾಲದಲ್ಲಿ ಏನಾದರೂ ಒಂದು ಭಯಂಕರವಾದ ರೋಗವೋ ಅಥವಾ ಇನ್ನಾವುದೋ ಭಯವನ್ನು ಹುಟ್ಟಿಸುವಂತಹ ವಾತಾವರಣ ಉಂಟಾಗಿ ಮನುಜರೆಲ್ಲರೂ ತಮ್ಮ ತಪ್ಪನ್ನು ಅರಿತು ಪುನಃ ಧರ್ಮದೆಡೆಗೆ ಬರುವ ಹಾಗೆ ಏನಾದರೂ ಒಂದು ಭವಿಷ್ಯತ್ ಕಾಲದಲ್ಲಿ ನಡೆದೀತು ಎಂಬಂತಹ ಒಂದು ಆಶಾಭಾವದಿಂದ ಇಂದಿನ ಸಭೆಯಿಂದ ವಿರಮಿಸುತ್ತೇನಂತೆ.
ಅರ್ಬುದಾಸುರ ಎಂಬ ಹೆಸರನ್ನು ಕೇಳದವರು ಯಾರೂ ಇಲ್ಲ. ನನ್ನ ಹೆಸರನ್ನು ಕೇಳಿದ ಕ್ಷಣ ಭಯದಿಂದ ನಡುಗಿ ತತ್ತರಿಸಿ ಹೋದವರನ್ನು ನಾನು ಕಾಣೆ. ನನ್ನ ಜನನವು ಇದ್ದಕ್ಕಿದ್ದಂತೆ ಕಾಯ್ದು ಜನಿಸಿದ ಕೂಡಲೇ ಬಹಳ ಬೇಗನೆ ಬೃಹತ್ತಾಕಾರವಾಗಿ ಶಕ್ತಿವಂತನಾಗಿ ಇದ್ದವನಾಗಿದ್ದೇನೆ. ಜನರ ಅಂಗಾಂಗಗಳನ್ನು ಅತಿ ಸೂಕ್ಷ್ಮ ರೂಪದಲ್ಲಿ ಪ್ರವೇಶಿಸಬಲ್ಲ ನನ್ನಿಂದ ಪೀಡಿತನಾದಂತಹ ವ್ಯಕ್ತಿಯು ದಿನದಿಂದ ದಿನಕ್ಕೆ ಕೃಷ್ಣ ಪಕ್ಷದ ಚಂದ್ರನಂತೆ ಕಾಡುತ್ತಾರೆ. ಅವರು ತನ್ನ ಶಕ್ತಿ, ಯೌವನ ಹಾಗೂ ಧನ ಸಂಪತ್ತನ್ನು ಕಳೆದುಕೊಳ್ಳುತ್ತಾರೆ. ಕೆಲವೊಮ್ಮೆ ಒಂದು ಕ್ರೂರ ದೃಷ್ಟಿಗೆ ಬಲಿಯಾಗಿ ಅವರ ಜೀವವನ್ನೇ ಕಳೆದುಕೊಳ್ಳುತ್ತಾರೆ. ಅವನ ಸಂಬಂಧಿಕರು ಕಂಗಾಲಾಗಿ ಹೋಗುತ್ತಾರೆ. ಈ ಕಾರ್ಯದಲ್ಲಿ ಯಶಸ್ಸನ್ನು ಪಡೆಯುವುದಕ್ಕೆ ನಾನೊಬ್ಬನೇ ಅಲ್ಲ, ನನಗೆ ಸಹಾಯವನ್ನು ಕೊಡುವವರು ನನ್ನ ಮಿತ್ರರನೇಕರು. ಅವರನ್ನೆಲ್ಲ ನಿಮಗೆ ಪರಿಚಯಿಸಬೇಕಾಗಿದೆ. ಎಲ್ಲಿದ್ದಾರೆ?
ಒಂದೊಂದಾಗೆ ಮಿತ್ರರೆಲ್ಲರೂ ಈ ಕಡೆ ಬರಬೇಕೆಂಬಂತಹ ಕರೆ ಕೇಳಿ ಬಂದೆವು. ಮಿತ್ರ, ನಾನು ನಿನಗೆ ಈವರೆಗೆ ಸಹಾಯವನ್ನು ಮಾಡಿಕೊಂಡ ಬರ್ತಾ ಇದ್ದವರು ಹೆಸರಿಗೆ 2000 ಎಂಬುದಾಗಿ ನನ್ನ ಕಾರ್ಯವೈಖರಿಯನ್ನು ಮತ್ತೆ ಸಾಮಾನ್ಯ ಜನರನ್ನು ಹೊತ್ತು ಅವರ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸಿ ನಿನಗೆ ಕಾರ್ಯಸ್ಥಾನವನ್ನು ಒದಗಿಸಿಕೊಳ್ಳುವವ ನಾನು. ಇಂದು ಒಂದೊಂದಾಗೆ ಬರಬೇಕು ಎಂದು ಕರೆದೆಯವ. ಯಾಕೆ? ನನ್ನ ಕಾರಣಿಕೆಯ ಬಗ್ಗೆ ನಿನಗೆ ತಿಳಿಯೇ ಇದೆ. ನಾನು ಮನುಷ್ಯರಲ್ಲಿ ಚಿತ್ತ ಚಾಂಚಲ್ಯವನ್ನುಂಟು ಮಾಡಿ ಅವರಿಗೆ ತಂಬಾಕು ಸೇವನೆ, ಗಾಂಜಾ ಸೇವನೆ, ಜೂಜು, ಮದ್ಯವ್ಯಸನ ಇಂತಹ ದುಶ್ಚಟಗಳಿಂದ ಅವರ ದೇಹದ ಪ್ರಾಬಲ್ಯವನ್ನು ಕುಗ್ಗಿಸಿ ಇನ್ನು ಪ್ರವೇಶಕ್ಕೆ ಅನುವು ಮಾಡಿಕೊಡುತ್ತಾ ಇದ್ದೇನೆ. ಅಯ್ಯೋ, ಇಂದು ಕಳೆದ ಉದ್ದೇಶವಾದರೂ ಏನು? ಒಮ್ಮೆನ್ನೊಮ್ಮೆಲೆ ಎಲ್ಲವನ್ನೂ ಶೀಘ್ರವೇ ಬನ್ನಿರಿ ಎಂಬ ನಿಮ್ಮ ದೀರ್ಘ ಸ್ವರವನ್ನು ಕೇಳಿದ ಕ್ಷಣ ವಿಷಕನ್ಯೆಯಾದ ನಾನು ಓಡಿಕೊಂಡು ಬಂದು ಇದು ನಮಟ್ಟಿದ್ದೇನೆ. ಏಷಾಸುರನ ಬೀಜಾಣವನ್ನು ನನ್ನ ದೇಹದಲ್ಲಿ ಧರಿಸಿಕೊಂಡು ಭೂಮಿಯಲ್ಲಿ ಇಳಿಯುತ್ತೇನೆ. ಸುರತ್ವೋಪಿ ಮಾನವರನ್ನು ನನ್ನತ್ತ ಸೆಳೆಯುತ್ತೇನೆ. ಅಮುಖರಾಗಿ ಬಂದಂತಹ ಆ ಮಾನವರನ್ನು ನನ್ನಲ್ಲಿ ಇರುವಂತಹ ಆ ಬೀಜಾಣವಿನಿಂದ ಬೀಜ ಪ್ರಸಾರವನ್ನು ಮಾಡುವುದರ ಮೂಲಕವಾಗಿ ನೀನು ಅವರ ದೇಹವನ್ನು ಸೇರಿ ಅವರನ್ನು ತಿಳಿದುವುದಕ್ಕೆ ಅನುವು ಮಾಡಿಕೊಡುತ್ತೇನೆ. ಹೌದು, ಯಾಕಾಗಿ ಕರೆಸಿದೆ? ಏನು ಮನದ ಬಗೆ ಬಗೆಯಲ್ಲಿ
ಹಾಗೂ ವಿಷಕನ್ಯೆ ನಿಮ್ಮ ಕಾರ್ಯ ವೈಖರಿಗಳನ್ನು ನೋಡಿ ನಾನು ಬಹಳ ಸಂತೋಷಗೊಂಡಿದ್ದೇನೆ. ಆದರೆ ನೀವು ಇಷ್ಟಕ್ಕೆ ತೃಪ್ತಿ ಪಡೆಯುವುದು ಸರಿಯಲ್ಲ. ನೀವು ಭಯಂಕರವಾಗಿ ಮನುಷ್ಯರನ್ನೆಲ್ಲ ಪೀಡಿಸಬೇಕು, ಹಿಂಸಿಸಬೇಕು, ಹಿಂಸಿಸಬೇಕು. ಹಾಗಾಗಿ ಈ ಜಗತ್ತಿನಲ್ಲಿ ಸತ್ಕರ್ಮ ನಡೆಯಕೂಡದು. ಏನು ನಿಮ್ಮ ಅಭಿಪ್ರಾಯ? ಯಾವ ರೀತಿಯಿಂದ ಕಾರ್ಯವೈಖರಿಯನ್ನು ನಡೆಸಿಕೊಂಡು ಬರುತ್ತಾ ಇದ್ದೇವೋ ಈ ಬಾರಿ ಅದನ್ನು ದ್ವಿಗುಣಗೊಳಿಸುವವರಿದ್ದಾರೆ. ಕಂಡಂತಹ ವಿಟ ಪುರುಷರನ್ನು ಮರೆಮಾಸಿ ಅವರನ್ನು ಹೊತ್ತು ಇನ್ನೂ ದಾರಿಯನ್ನು ಮಾಡಿಕೊಡುತ್ತೇನೆ. ಬೆಳಗಿಂತೆ ನಾವೆಲ್ಲರೂ ನಿನ್ನ ಸ್ನೇಹಿತರಾಗಿ ನೀನು ಅಭಿವೃದ್ಧಿಯ ಪಥದಲ್ಲಿ ಸಾಗುವಂತೆ ನನಗೆ ಅನುಕೂಲರಾಗಿರುತ್ತೇವೆ. ನೀನು ಸಂತೋಷದಿಂದಿರು. ನಿನ್ನ ಕಾರ್ಯದಲ್ಲಿ ಈ ಹಿಂದೆಯೂ ಸಹಕಾರಿಯಾದವರು ಇನ್ನು ಹೆಚ್ಚಿನ ರೀತಿಯಲ್ಲಿ ಸಹಕರಿಸುವುದರ ಮೂಲಕವಾಗಿ ನಿನ್ನ ಪ್ರಾಬಲ್ಯ ಏನು ಎಷ್ಟು ಎಂದು ಜಗತ್ತಿಗೆ ತೋರಿಸುವುದಕ್ಕೆ ನಾನಿದ್ದೇನೆ. ನಿಮ್ಮ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಇನ್ನು ತಡೆ ಮಾಡುವುದು ಸರಿಯಲ್ಲ. ನಮ್ಮ ಕಾರ್ಯಗಳನ್ನು ಮಾಡುತ್ತಾ ಮುಂದುವರೆಯೋಣ. ತರುಣಿಯರ ಒಡನಾಟ ಹೆಂಡ ಜೂಜಿನ ವೇಗೆ ತರುಣಿಯರ ಒಡನಾಟ ಹೆಂಡ ಜೂಜಿನ ಬಯಕೆ ಮರುಳಗಂಧದಿ ಮೆರೆದು ಸಜ್ಜನರ ಬೀಡಿದುತ್ತ ಕೊಲೆ ಸುಳಿಗೆ ಹಾದರದಲ್ಲಿ ಕೊಲೆ ಸುಳಿಗೆ ಹಾದರದಲ್ಲಿ ಈ ಕಚ್ಚ ನೀರು ಸ್ವಚ್ಛ ಮಂತಿನಾರು ಏರಂಗ ಆಸ
ಮಾತ್ರ ಪಂಪೇರಿ ಆಯ ಪಂಪೆ ಇವೆ ಪಂಪೆ ಎಂದು ಇತರ ಕಾಲದ ಪರಂದಿನ ಕ್ರಿಯರು ಬಳ್ಳೆ ಬಡವರದ್ದು ಬರ್ತದೆ ಶ್ರೀಮಂತರು ಮುಟ್ಟ ಚವಣೆಯದ್ದು ಬರ್ತದೆ ಮಲ್ಲಕ್ಷ್ಮಿ ಮುಟ್ಟ ಪರಬೇರು ಮುಟ್ಟ ಪೂರಾ ಜನಲ ಪರ್ಪೇರು ಎಂಕಲ್ ಬೈಂಡ ಅವು ಪರ್ಪುನಿ ಇದು ಕತೆ ಕೇಂದ್ರ ಈ ಮಲ್ಲ ಜನಕಲು ಮಲ್ಲ ಗಾಡಿಡು ಪೋತೇರಿ ಅಕ್ಲ ಡಿಕ್ಕಿ ಓಪನ್ ಮಾಡ್ತು ತೂಲೆಗೆ ಉಂಡಿ ಏತಿಯೇ ಅಕ್ಲಿಗೆ ಹೋಯ್ನವಳು ಬತ್ತಿನವಳು 4 ಜನ ಸೇರ್ತಿನವಳು ಒಂದೊಂದು ತೆನೆ ತೆತ್ತೋಳು ಎಂಕಲ್ ಬೈಂಡ ಅವು ಪರ್ಪುನಿ ಅಕಲು ಬೈಂಡ ಅವು ಪರ್ಪುನ ಫೆಲೋಶಿಪ್ ಸೋಷಿಯಲ್ ಡ್ರಿಂಕಿಂಗ್ ಎಂಕಲ್ ಬೈಂಡ ಪರ್ಪುನಿ ಅವು ಪಡೆ ಅತಿ ಈ ಕಾರ್ಪೊರೇಷನ್ ನಕಲುಳ್ಳರಪ್ಪ ಎಂಚಿನ ಇಂಜಿನಿಯರ್ ಎಂಚಿನ ಇಂದು ರಸ್ತೆನ ನರಮಣಿಲೇ ಪೋಯರ ಬಂಗ ಅವನು ನನ್ನ ಮೋಟರ್ ಗಾಡಿ ಎಂಚಬೋಪುನಪ್ಪ ಸಂತೋಣ ಈ ಪಂಡಿ ಲೆಕ್ಕ ಮಾರ್ಗ ಒಂದು ಎಲ್ಲಿಯೇನೆ ಅಂಡಲ ಎಂಕ್ಲಿಂಗ್ ಕೂಡ ಇನ್ನ ಚರಂಡಿ ಅತ್ತೆ ಅವು ಮಲ್ಲ ಇಜ್ಜಿ ಚರಂಡಿ ಉದ್ದಿರೆ ಎಂಗ್ಲಿಂಗ್ ಚರಂಡಿ ಉತ್ತರೆ ಬಳ್ಳಿ ಸ್ವಚ್ಛ ಭಾರತ್ ಉಬ್ಬೆರೆ ಬಲ್ಲಿ ಇರ್ನ ಗೆತ್ತದೆ ಚರಂಡಿ ಮಲ್ತ ಇರ್ತಲೆ ಅವಂದು ಯಾಪಪ್ಪ ಮನಸ್ಸು ಬಹಳ ಸಂತೋಷ ಆಗ್ತದೆ ಅವಂದು ತುಲೆ ರಸ್ತೆ ಉಂಡೆ ಉದ್ದ ಹೋಗ್ಬಿಟ್ಟರಿ ರಸ್ತೆ ಉಂಡೆತ್ತೆ ಬಂದರೆ ಉದ್ದಕ್ಕೆ ಹೋಗ್ಬಿಟ್ಟು ಉಂಡೆ ಹತ್ತಣ್ಣ ರಸ್ತೆ ಉಂಡತ್ತಾವಂಡಿನಿ ಉಂಡೆಗೆ ಉಂಡೆ ಐಕ್ಯ ಪಂಪಿನೇ ನನ್ನ ಕತೆ ಕೇಳುವರ ಎಂಚಿನ ನಿನ್ನ ಕತೆ ಎಲ್ಲಾರ್ದು ಮಲ್ಲ ಕತೆ ಉಂಟ ಮದ್ಯಪಾನ ಮಲ್ತಿಂದ ವಾಹನ ಬಿಡಿಯಡ್ಡ ಪೊಲೀಸ್ ಆಗಿ ಬರ್ತೇವೆ ಧೂಮಪಾನ ಮಲ್ತಿಂದ ಅಕಲೇನು ನಿಷೇಧ 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 ಅಂದ್ರೆ ಪಂತಾರೆ ಗುಡ್ಕ ಏತಿಲ ತಿಲ್ಲ ನುಂಗ್ಲ ಏರ್ಲ ಪಾಸ್ತೇರಜ್ಜೆ ಉಬ್ಬೇರೆ ಬಲ್ಲಿ ನಿತ್ಯ ಬಂಡೇರಿ ನುಂಗುಂಡ ಬರ್ಕೊಂಡವೆ ಯಾನು ಮೈ ಮುಂಬೈ में था पहले मटका खेलता था स्पीड अंदा स्पीड खेलता था बहुत पैसा कमाया मुल्क वंजी दिनला गोपरी तू किया बाद में इधर आए जी सुनो थोड़ा सा सुनो मटका खेल के पैसा कमाया कितने लोग मुझे गुरु गुरु बोला मैं सिखाया गुरु नहीं गुरु बोला बाद में गुरु बोला भगाया मुझे बाद में इधर आके कलगुंडी में थोड़ा सा कलगुंडी गदग का बाजू में है क्या कलगुंडी गदग कलगुंडी ಅಲ್ಲಿ ಕನ್ನಡ ಕಲ್ತ್ರಿ ನಾನು ಇಂಡಿಯಾ ಪರ ಮಾಡಿ ಹಸುನ ಹಾಲಿಗೆ ಹಂದಿ ಹಾಲು ಸೇರಿಸ್ಬಿಟ್ಟು ಮಾರಿದ್ರಿ ನೀರು ಸೇರಿಸಿ ಹಂದಿ ಹಾಲು ಅದು ಮಾರಿದ ಮೇಲೆ ಗುತ್ತಿಗೆರಲ್ಲಿ ಹೇಳಿದ್ರು ಗಡಂದು ಸಿಗ್ತದೆ ಗುತ್ತಿಗೆದಾರ ಆಗ್ ನೀನು ಅಂತ ಹೇಳಿದ್ರು ಅಲ್ಲಿ ಸೂಲೆದ ಭಾಷೆ ಕಾರ್ಯ ಭಾಷೆ ಕನ್ನಡ ಕಲ್ತ್ರಿ ಅಲ್ಲಿ ಚಂದ್ರಮಾತಿ ಹುಡುಗಿದ್ ಪರಿಚಯ ಆಯ್ತ್ರಿ ಪರಿಚಯ ಆಗಿ ಅವ್ರು ಕಲ್ಗುಂಡಿಯಲ್ಲಿ ಕಲ್ಲು ವ್ಯಾಪಾರ ಮಾಡಿ ಅಂದ್ರು ಕಲ್ಲು ವ್ಯಾಪಾರ ಮಾಡಿದ್ಮೇಲೆ ಕಲ್ಲಲ್ಲಿ ಸಣ್ಣ ಕಲ್ಲು ಕಡ್ಲೆಗೆ ಹಾಕ್ಬಿಟ್ಟು ಮಾರಿದ್ಮೇಲೆ ಎಣ್ಣೆ ವ್ಯಾಪಾರ ಅದು ಈ ಹೆಣ್ಮಕ್ಳು ಚಂದ್ರಮತಿ ಆಗಾಗ ಚೆಂಡೆ ಪೆಟ್ಟು ಗಡಂಗ್ ಅಂತ ಆಗುವಾಗ ಬಂದ್ರು ಎಣ್ಣೆ ವ್ಯಾಪಾರನಾಯ್ತು ಕಡ್ಲೆ ಎಣ್ಣೆ ವ್ಯಾಪಾರ ಆಯ್ತು ದುಡ್ಡು ಬಂತ್ರಿ ಆಮೇಲೆ ಅಲ್ಲಿಂದ ಓಡಿಸಿ ನೀವು ದಗಲ್ ಬಾಜಿ ಬಡ್ಡಿ ಮಗ ಅಂತ ಹೇಳಿದ್ರು ಬಡ್ಡಿಗೆ ದುಡ್ಡು ಕೊಟ್ಟಿದ್ದಕ್ಕೆ ಅದಕ್ಕೆ ಇಲ್ಲಿ ಬಂದ್ಬಿಟ್ಟಿದ್ರು ಉದ್ದ ಉಂಡಿಯ ನಿನ್ನ ಇನಕ್ಕೂ ಮುಖ್ಯ ಅಂದವು ಎಂಚಿನ ಪಂಪಿನಿ ಈ ಊರುಡು ಒಂಜಿಲ ಸರೀಚಿ ಒಂಜಿ ತೂತು ಪೆಟ್ಟಿಗೆ ನಾಡೊಂದಿಲ್ಲ ಒಂಜಿಲ ತಿಕ್ಕೊಂಡ್ ಕೊರಣ್ಣ ಎಂಚಿನ ನಿತ್ಯ ತಂದ್ರ ಪೂಜ ಕೊಂಡವು ಎಂಚಿನ ಬೆತ್ತೊಂದು ಎಂಚಿನ ಎನ್ನ ಬುಡಾಟಿ ಪೈ ಪಾಡ ತೆಕ್ಕೋಲತ್ತೆ ಅಂದ ಬೊಕ ಇಂಚಿದೆ ಕೈಪಾಡ್ನಿ ಇಂಚ ಪೊತ್ತಾವ ನಂಗೆ ಉಂಡತ್ತೆ ಐದು ಪಂಜನಾಕಲ್ ಇಂಚ ಪೊತ್ತನ್ನು ತೂ ಬರ್ತಿದ್ದಾರೆ ಅವಳ ಇಜ್ಜಣ್ಣ ಅವು ಕಾಸೋರು ಉಂಟು ಇಂಕ್ಲಡ ಇತ್ತುಲೆ ಸುರುಟು ರಡ್ಡು ನಾಲಾಂಡು 4 ಎಣ್ಮಾಂಡು 14 ಇತ್ತ 25 ಮುಟ ಎಂಟ್ಲು ತೂತು ತೂಪತ್ತಾವ ಆಟ ತುಲೆ ಇತ್ತೆ ಐಕ್ಲ ತೂತ ಬಲ್ಲಿ ಬಂದ ಹೆಚ್ಚಿನ ಬಲ ಏತು ಬಂಗುಡಿ ಕಲ್ಪದ ಈ ಧೂಮಪಾನದ ವಿದ್ಯೆ
ಪರಬೇರು ಮಾತ ಪನ್ನದಿತ್ತಾರೆ ಬೊಡ್ಚಿ ವಿದ್ಯೆ ಬೊಡ್ಚಿ ವಿದ್ಯೆ ಬೊಡ್ಚಿ ಗೆಡ್ಡ ಹಾಕುಚಿ ನೀ ಬಾಯಿಡು ತೂಗೋಪುಂಡು ಹೊಗಿಬೋಪುಂಡು ಎಲ್ಲೇ ಇನ್ನ ಅಂಗ ಜಾಲಡೆ ಮಡಕೆಡು ತೂಗೋರ್ಪುಂಡು ಹೊಗಿಬೋಪುಂಡು ಅಂಚ ಪನ್ಪೇರು ಒಕ್ಕ ಒಂದಿನ ತೆಮ್ಮ ಸ್ಟಾರ್ಟ್ ಆಂಡ್ ವೈದ್ಯರ ಕೈಕಲ್ ಪೋಯೆ ಮಾರು ಪಟ್ಟರು ಈ ಫಸ್ಟ್ ಧೂಮಪಾನ ಉಂಟಲ್ಲ ಈ ಸರಿಯಪ್ಪ ಕಾಸು ಕೊಡ್ತೇನೆ ದಂಡ ಅಂತಾರೆ ಅಂದ ಇಷ್ಟ ಗೊತ್ತಾಂಡಪ್ಪ ಕಾಸು ಬಣ್ಣಗೆ ಎಂಕ್ ನೆನಪಾಂಡು ಎಂಕ್ಲ ಸರಕಾರಿ ಬೆಲೆ ಇತ್ತುಂಡು ತೂಲೆ ಆಂಡ ಬರ್ಪುನ ಸಂಬಳ ಹಿಡ್ದು ತಿಂಬಳನೆ ಜಾಸ್ತಿ ಅವೆಂತುಂದು ಎಂಕ್ಲ ಮೇಲಾಧಿಕಾರಿ ಈ ನಣ ಈ ಬರ್ಪುನಿ ಬೊಡ್ಚಿ ಇಲ್ಲದು ಪೋಲ್ ಅವಂಡೆ ನಾನು ಬಿಡಿಸಿ ಎಂಚಿನ ಲಂಚದ ತಂದಿದ್ದೆ ಬೊಕ್ಕ ವ್ಯವಹಾರ ನಿಮ್ಮಲ್ಲಿ ಕಾಸು ಮಲ್ಪೇರೆ ಗೊತ್ತುಂಡೆ ನಾನು ಬಂದ್ಕಂಡೆ ನೀರು ಇಂದು ಎಣ್ಣೆ ಮಾಡುವಾರ ಅಂದು ಗೊತ್ತಮಾಯ್ತಾರ ಅಂದು ನಾನು ಗುಟುಕ ಕೊರತೆ ಇರಾಗ ಚೂರು ಗುಟುಕು ಕರಿಲೇನೆ ನಾನು ಸಂಘ ಭಾಷಣ ಮಾಡ್ತಿದ್ದ ಅಯ್ಯೋ ದೇವ್ರ ದೋಸ್ತಿ ಅತ್ತಿ ಎಕ್ಕಿದ್ಯಾ ಎಲ್ಲ ಗುಡ್ಪರ ಈರು ದುಮಣ್ಣೆ ಅತ್ತಿ ಹಾ ಇಂದು ಆಪಣ ಇರಾಗ ಆ ಒಂದು ದಾನೆ ಹಾಗೆ ಏನ್ ಧೂಮಣ್ಣೆ ಅತ್ತೆ ಎನ್ನ ಪುದರ್ ಭೀಮಣ್ಣೆ అంటే ಜನಕ್ಲಂಚ ಮಲ್ತಿನಿತ್ತೆ ಓ ಯಾನು ಧೂಮಪಾನ ಮಲ್ಪುರಿ ಅಂಚ ಅದು ಧೂಮಣ್ಣೆ ಧೂಮಣ್ಣೆ ಯಾನವು ಕೊಡ್ಚಿ ಧೂಮ ಸೇನ ಬಂಡೆ ಅಂಡೆಲ ಬಂಡೆ ಪದ್ಧತಿ ಕಲ್ಪಲೆ ಇಂದೆ ನೀರು ಬಾಯಿಗೆ ಪಾಂಡ ದೇವದಾಸ ರೈ 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 ನಿಂತಬೇಕು ಇಂದು ಇತ್ತ ಮಲ್ತಿನ ಕಾಸು ಕಿಸೆಟ್ ಇತ್ತಿನ ಕಾಸು ಪೆಟಿಗೆಟ್ ಇತ್ತಿನ ಕಾಸು ಪೂರ ಖಾಲಿ ಅಂಡ ಇನ್ನ ಕಿಸೆಟ್ ಇರ್ತುಂಡಿ ನೀವು ಕಿಸೆ ಖಾಲಿ ಇನ್ನ ಕಿಸೆಟ್ ಎಲ್ಲ ಕಿಸೆಟ್ಟಿನ ಕಾಸು ನಿನ್ನ ಕೆಸೆಟ್ ಉಂಡು ಇತ್ತಾರ್ನ ఒక ಸಿಗರೇಟ್ ಬಿಡ್ತು ಬೀಡಿ ನಾನು ಬೀಡಿ ಸಿಗರೇಟ್ ಬೋರ್ಡ್ ನನ್ನ ಬೀಡಿ ಕಾಸಿಗೆ ದಾದ ಮಲ್ಪುನಿ ಕಾಸು ನೋಡತ್ತ ನಾನು ಸಂತಸಪಟ್ಟು ಹಣಕ್ಕಾಗಿ ಗಂಬಲಿಸಿ ಪರಮ ಸಂತಸಪಟ್ಟು ಹಣಕ್ಕಾಗಿ ಗಂಬಲಿಸಿ ಕಿರುನಗೆಯ ಬೀರಿ ಸಜ್ಜನರನ್ನು ಪೀಡಿಸುತ್ತ ದುರಿತ ತೋರಿಸಿ ಬದುಕಿಗೆ ಕಂಟಕರಾಗುತ್ತಿರಲು ಅದ್ಭುತ ಕಂಡನು ಹಣಕ್ಕಾಗಿ ಹಂಬಲಿಸಿ ಕಾಸು ಇಚ್ಚಿ ಪಂಡು ಎಲ್ಲ ಬೇಸರ ಮಲ್ಪನೆ ಬಲ್ಲಿ ಕಾಸು ಮಲ್ಪೋಡು ಎಂಚ ಮಲ್ಪೋಡು ಸೀದಾ ಆ ಒಂದು ದನ ಐಕೆ ಮಂಡೆ ಹಾಕ್ಬಿಡು ಕೊಡ್ಚಿ ಮಂಡೆ ಹಾಕು ಅವು ಕೊಡ್ಚಿ ಅವು ಮಾತ್ರ ಬೊಕ್ಕ ತುಲೆ ತುಲೆ ಒಂದು ನಿಮಿಷ ಯಾನ್ ಬಂದ್ಪಿ ಮೊಂಡದ ವ್ಯಾಪಾರ ಮಲ್ಪುಗ ಒಂಡಲ್ಲ ಅಂದು ರಾತ್ರಿ ಎಂಡ ಬರ್ಪಿನಿ ಕಾಂಡೆ ಬೊಂಡ ಬರ್ಪಿ ಅದಕ್ಕೆ ಎತ್ತುನಿ ಏನಿಂಬೆ ಲಿಂಬೆ ಬಿಡಿ ಸರ್ಬತ್ತದ ಬೇರೆ ಗೂಡ ಅಂಗಡಿ ನಡುತ್ತಂದು ದಿನಕ್ಕೆ ಬಗೆಲ್ಡು ಲಿಂಬೆ ಸರ್ಬತ್ತು ರಾಜಿ ಮಂಡೆ ಸರ್ಬತ್ತು ಒಂದು 10 ಇರುವ ಮಾರಿಂದು ಒಂಜಿಂದಕ್ಕೆ ಯಾವ ಇಂದು ಉಣ್ಣತೆ ಯಾವ ಕಾಸು ಇಂದು ದೇತಂಡ ದೇವಲೋಕನಿ ಒಂತ ಕಾಸು ಮಲ್ಪೋಡು ಎಂಚ ಇಂದ ಕೊಂಚ ಕೊಂಚ ಹೋಗುಂಟ ನಿರಿ ಮಿಂಚಿಂಡು ಪುಜೆ ಇಡು ನಿರಿ ಮಿಂಚು ಬ್ಯಾಗ್ ಉಂಡು ತುಲ ಬ್ಯಾಗ್ ಉಂಡು ಕೆಕ್ಕೆ ಕರಿಮೇಣಿ ಉಂಡು ಬೊಕ್ಕ ಬಂಗಾರ ಉಂಡು ಅರೆಮಿನಿ ಒಪ್ಪುನ ಅಂಚತ್ತಿ ಇಲ್ಲ ಇಜ್ಜ ರೈಲು ರೈಲ್ ಅತ್ತಣ್ಣ ಮೋಂಟ್ರ್ ಗಾಡಿ ಇಜ್ಜ ಗಡ್ಡಿ ಚಕ್ರದ ಹೈಟ್ ಏರು ನಿಕ್ಕು ಬಿಟ್ರೆ ಬರ್ಪುಂಡ ರೈಲು ಬಿಡ್ರ ಅತ್ತಣ್ಣ ಮೋಟ್ರ್ ಗಾಡಿ ಬಿಟ್ರೆ ಬರ್ಪುಂಡ ಮೋಟರ್ ಗಾಡಿ ತುಂಬುಕುಲ್ಲೇ ಅನ್ಬೇಕು ಅಂದ ಅಂಚನೆ ಯಾನೇ ಬಿಡೋದು ಈಗ ಪಿರ ಕುಲ್ದು ದಾದ ಮಲ್ಪಡು ಯಾನು ಬಿಡೊಂದು ಮೋಟ್ರ್ ಗಾಡಿ ಈ ಆ ಮುಂಜೋಲು ಬಂಗಾರ 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 ಒಯ್ಪಡು ಒಂದೇ ಅಂಚನ ಜನಕ್ಕೆ ಮತ್ತೆ 12 ನಾಲ್ಕು ಗುಡ್ಪಾಯರಿಗೆ ಓಹೋ ಬುಡ್ಪಾವತ್ತ ಅತ್ತು ಮೊಕ್ಕಲು ಉಲಾಯಿ ಕುಲ್ಲಾಡ ಬಂದು ಈ ಪೂರ ಇಜ್ಜತ್ತ ಕೊಂಚ ಕೊಂಚ ಮಲ್ತೀನಿ ಬೇರೆ ಮಂಚೋಡು ಖರ್ಚು ಮಲ್ಪಿಯರ ಅಂಚಾಡ ಶುರು ಮಲ್ಪುಗನ
ದುರ್ವ್ಯಸನಾಸುರ ಹಾಗೂ ವಿಷಕನ್ಯೆ ಒಡೆಯ ನೋಡಿದಿರಲ್ಲ ನೋಡಿದೆ. ಜನರ ಸ್ಥಿತಿಯನ್ನು. ಹೇಗೆ ಯಾವ ಯಾವ ಚಟದಲ್ಲಿ ಆನಂದವನ್ನು ಕಂಡುಕೊಳ್ಳುತ್ತಾ ಇದ್ದಾರೆ. ಹೌದು. ಅಲ್ಲಿ ನೋಡಿ ಮದ್ಯಪಾನಿಗಳು ನಶೆಯ ಅಮಲಲ್ಲಿ ತೇಲಾಡುತ್ತಾ ಇದ್ದಾರೆ. ಇದೇ ಸರಿಯಾದ ಸಮಯ. ದುರ್ವ್ಯಸನಾಸುರ ತನ್ನ ಕಾರ್ಯವನ್ನು ಮುಂದುವರಿಸಿದ್ದಾನೆ. ನಾನು ಈಗ ಈ ಜನರಲ್ಲಿ ಸೇರಿಕೊಳ್ಳಬೇಕು. ವಿಷಕನ್ಯೆ, ನಿನ್ನಲ್ಲಿರುವ ಏಡ್ಸಾಸುರನ ಬೀಜವನ್ನು ಈ ಜನರಲ್ಲಿ ವರ್ಗಾವಣೆ ಮಾಡಬೇಕು. ಈಗ ಏನನ್ನು ಮಾಡುವೆ? ಹೋಗಲೋಪ ಇದಕ್ಕೆ ಒಪ್ಪದು. ಹೋಗಲೋಪ ಇದಕ್ಕೆ ಒಪ್ಪದು. ಸರಿಯಾಗಿ ನೋಡು. ಏನಾಯ್ತು? ಈ ರೂಪದಲ್ಲಿ ನಾನು ಜನರ ಕಣ್ಣಿಗೆ ಕಾಣಿಸಿಕೊಂಡರೆ ಏನಾದೀತು ಬಲ್ಲೆಯ? ಹೊರ ಎದೆ ಗುಂಡಿಗೆ ನಿಂತು ಹೋದೀತು. ಅಲ್ಲ, ಬದುಕಿದರೆ ಬೇಡಿ ತಿಂಡಿಯರು ಎಂಬ ಹಾಗೆ ನನ್ನಿಂದ ಬಹು ದೂರ ಹೋದ. ಅದಕ್ಕಾಗಿ ಹಾಗಲ್ಲ, ಅವರು ನಾಲಿ ಚೆಲ್ಲಿಗೆ ಬರಬೇಕು. ಹೇಗೆ? ನನ್ನ ಈ ರೂಪದಲ್ಲಿ ಅಲ್ಲ, ಮತ್ತೆ ರೂಪಿ ತರುಣಿ ಅನ್ನಬೇಕು. ಚಂದದ ಹೆಣ್ಣನ್ನು ಕಂಡವರು, ಸುಂದರಾಂಗಿಯನ್ನು ಕಂಡವರು, ಯಾರಾದರೂ ಮನಸೋತವರು ಅಂತ ಹೇಳಿ ಇಲ್ಲದೆ ಇದಕ್ಕೆ ಸಾಧ್ಯವೇ? ಖಂಡಿತವಾಗಿಯೇ ಸೋಲುತ್ತಾರೆ. ಹಾಗೆಯೇ ನನ್ನ ಸುಂದರ ರೂಪವನ್ನು ನಾನು ಧರಿಸಿಕೊಂಡು ಮುಂದುವರಿದು ಹೋದೆ ಅಂತಾದರೆ ಏನಾಗಿತ್ತು ಗೊತ್ತಾ? ಸಮಾಜದಲ್ಲಿ ಎಲ್ಲರೂ ಸೊಲ್ಲು ಸುರಿಸಿ ಯಾರು ಇವಳು, ಯಾರು ಇವಳು ನನಗೆ ದಕ್ಕಿಯಾಳೆ ಹಾಗೆ ಖಂಡಿತವಾಗಿ ಭಾವಿಸುತ್ತಾರೆ. ಆವಾಗ ಸಮಯ ನೋಡಿ ನಾನು ಬೀಜ ಪ್ರಸಾರವನ್ನು ಮಾಡುವುದರ ಮೂಲಕವಾಗಿ ನೀವು ಅವರ ದೇಹವನ್ನು ಪ್ರವೇಶಿಸುವುದಕ್ಕೆ ಅನುವು ನಾನು ಮಾಡುತ್ತೇನೆ.
ಬಂದಳು ಬಡನಡುವಿನ ಗರುಡಾನೆಯೋ ಬಂದಳು ಬೆಡಗಿನ ನೋಟವ ಬೀರುತ್ತಲೇ ನಡುವಿನ ಗಡು ಜಾನೆಯು ಬಂದಳು ಬೆಡಗಿನ ನೋಟವ ಬೀರುತ್ತಲೇ ಬೆಡಗಿನ ನೋಟವ ಬೀರುತ್ತಲೇ ಬೆಡಗಿನ ನೋಟವ ಬೀರುತ್ತಲೇ ಕಿರುನಗೆ ವಯ್ಯಾರದಿ
ಯಾರಂತ ಗೊತ್ತಾಗುದಿಲ್ಲಲ್ಲ. ಗೊತ್ತಾಗಬಾರದು ಅಂತ ಈ ಸಿದ್ಧತೆ ಯಾರಿಗೋಸ್ಕರ? ನೋಡುಗರಿಗಾಗಿ. ಯಾರ ಮನಸ್ಸಿಗೆ ನನ್ನನ್ನು ನೋಡಿದಾಗ ಸಂತೋಷ ಸಿಗುತ್ತದೋ ಅವರಿಗಾಗಿ ಈ ರೂಪ. ಇದು ರೂಪ ಮಾಡಿಕೊಂಡದ್ದು, ನಿಜವಾಗಿದ್ದ ರೂಪ ಅಲ್ಲ, ಕಪಟ ಅಲ್ಲ, ನಿಜವೇ. ಕಪಟ ಅಂತ ಅನ್ನಿಸಬಹುದು, ಆದರೆ ನಿಜದೊಳಗೊಂದು ಕಪಟ. ಸತ್ಯದ ಹಿಂದೆ ಬೆಳಕಿಲ್ವೇ? ನ್ಯಾಯದ ಹಿಂದೆ ಅನ್ಯಾಯ ಇಲ್ವೇ? ಸತ್ಯದ ಹಿಂದೆ ಅಸತ್ಯ ಇಲ್ವೇ? ಹಾಗೆಯೇ ನಮ್ಮದು ನಿಜದೊಳಗೊಂದು ಕಪಟ. ನೀ ಮಾಯೊಳಗೋ ನಿನ್ನೊಳು ಮಾಯ ಕೇಳಿಲ್ವ ನೀವು? ನಾವು ಇಲ್ಲಿಯವರಲ್ಲಪ್ಪ, ನಾವು ಮೇಲ್ಲೋಕದವರು. ಕೇಳಿದ್ದೀರಾ? ನಿಮ್ಮ ಹಾಡಿನಲ್ಲಿ ಬರುದಿಲ್ವಾ? ರಂಬೆ, ಊರ್ವಶಿ, ಮೇನಕ, ತಿಲೋತ್ತಮ, ಮಂಜುಘೋಷ ಅವರೆಲ್ಲ ಯಾರು? ಅಲ್ಲ, ನಮ್ಮ ವಂಶದವರು. ಹೌದಪ್ಪ, ಅವರು ಇಲ್ಲೇ ಕೈ ಮುಗಿದ. ಈ ವಂಶವನ್ನು ಗಟ್ಟಿ ಬೆಳೆಸುವುದಕ್ಕೆ ಅವರೆಷ್ಟು ಪ್ರಯತ್ನ ಮಾಡಿದ್ದಾರೆ. ದೇವೇಂದ್ರ ಇರ್ಬೋದು, ಜಯಂತ ಇರಬಹುದು, ಅಥವಾ ಮಿಕ್ಕಾದ ದೇವತೆಗಳಿರಬಹುದು. ಅವರೆಲ್ಲರಿಗೂ ಸುಖವನ್ನು ಕೊಡುವವರು ಯಾರು? ಬೇಡ, ನಾನು ನೀವು ಸತ್ತು ಅಂತ ಇಟ್ಕೊಳ್ಳುವ ಸಾಯಿಲ್ ಬೇಡ, ಸಣ್ಣ ಪ್ರಾಯದಿಂದ. ನೀವು ಸತ್ತು ಸ್ವರ್ಗಕ್ಕೆ ಹೋದಾಗ ಪುಣ್ಯ ಮಾಡಿದ್ರೆ ಅದೇ ನಮ್ಮ ಕುಲದ ಅಪ್ಸರಾ ಸ್ತ್ರೀಯರು ಒಪ್ಪಿಸಿಕೊಳ್ತಾರೆ. ಹೌದಪ್ಪ, ಹೌದೌದು. ಅದಕ್ಕೆ ಸ್ವರ್ಗ ಸುಖ ಅಂತ ಹೇಳ್ತಾರೆ. ಹಾಗಾದ್ರೆ ದೇವತೆಗಳು ಸ್ವರ್ಗದಲ್ಲಿ ಸ್ವರ್ಗ ಸುಖವನ್ನು ಕೊಡ್ತಾರೆ. ಭೂಲೋಕದಲ್ಲಿರುವ ನರನಿಗೆ ಸುಖ ಕಡಿಮೆ ಆಯಿತು ಅಂತ ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕು ಅವರು? ಇಲ್ಲ, ನಮ್ಮಂತವರಿದ್ದಾರೆ. ದಾನದಲ್ಲಿ ಬಹಳ ಶ್ರೇಷ್ಠವಾದ ದಾನ ಯಾವುದು? ಮೈದಾನ. ಕೇಳಿಲ್ಲ ನೀವು? ಒಂದು ಸಲ ಮೈದಾನಕ್ಕೆ ಹೋಗ್ಲಿಲ್ವಾ? ಮೈದಾನಕ್ಕೆ ಹೋಗ್ಬೇಕು, ಅಲ್ಲಿ ಬಗೆ ಬಗೆಯನ್ನು ನೋಡ್ಬೇಕು, ಕಾಣಬೇಕು. ಮತ್ತೆ ನಿಮ್ಮ ಹಾಗ ಮನೆಯಲ್ಲಿ ಸಂಜೆ ಆಗುವಾಗ ಗಂಡ ದುಡಿದು ಮನೆ ಬಾಗಿಲಿಗೆ ಹೋಗ್ತಾನೆ ಅಂತಾಗುವಾಗ ಹೆಂಡತಿಯಾದವಳು ಮುಖವನ್ನಿಟ್ಟು ದೊಡ್ಡದು ಮಾಡಿ ಸಮಸ್ಯೆಗಳ ಸುರಿಮಳೆಯನ್ನು ತಂದಿಟ್ರೆ ಅವನ ಮನೆಗೆ ಹೋಗ್ತಾನ? ನಾಳೆ ಅಲ್ಲಿ ಹೋಗುದಿಲ್ಲ. ಮತ್ತೆ ಅಲ್ಲಿಗೆ ನಮ್ಮ ಮನೆಗೆ ಬರ್ತಾನೆ. ಯಾಕೆ ಬರ್ತಾನೆ? ನಮ್ಮ ಮನೆ ನಿತ್ಯವೂ ಬಾಗಿಲು ತೆರೆದಿರ್ತದೆ. ಒಂದಿಟ್ಟು ದೊಡ್ಡ ಮಲ್ಲಿಗೆಯನ್ನು ತಲೆಗೆ ಮುಡಿದುಕೊಂಡು ಬರುವವರ ಹೋಗುವವರ ಯೋಗಕ್ಷೇಮ. ಹೌದಪ್ಪ, ನಿಮ್ಮಂತ ಭಾಗವತರ ಹೇಳಿ ಯೋಗಕ್ಷೇಮಂ ವಹಾಮ್ಯಹಂ. ಲೋಕದ ಎಲ್ಲ ಅತೃಪ್ತರ, ಮನೆಯಲ್ಲಿ ಸಮಸ್ಯೆ ಉಳ್ಳವರ ಸಮಸ್ಯೆಗೆ ಉತ್ತರ ಕೊಡುವವರು ನಾವು. ಹಾಗಾಗಿ ಚಿಂತಿಸಬೇಡಿ. ಯಾರಿಗೆ ಏನು ಸಮಸ್ಯೆ ಇದ್ರೂ ಕೂಡ ನಮ್ಮ ಮನೆ ಹಾಳಾಗುತ್ತೆ. ಇನ್ನೊಂದು ಗುಟ್ಟು ಹೇಳ್ತೇನೆ, ನಾವು ಯಾವತ್ತೂ ವಿಧವೆಯರಾಗಲಿಕ್ಕೇ ಇಲ್ಲ. ಯಾಕೆ? ಒಬ್ಬ ಹೋದ್ರೆ ಮೊತ್ತ ಬೈತಾನಲ್ಲ. ನಿತ್ಯ ಸುಮಂಗಲ್ಯರಾದಂತಹ ನಾವು ಇವತ್ತು ಈ ವೇಷ ಯಾಕೆ? ಲೋಕದ ಮಂದಿಗಳು ಅಲ್ಪಗೇಡಿಗಳಾಗಿ, ಮತಿಗೇಡಿಗಳಾಗಿ ನಾನಾ ವ್ಯಸನಕ್ಕೆ ಬೀಳಬೇಕು ಅಂತ ನಮ್ಮವರು ಆಜ್ಞೆ ಮಾಡಿದ್ದಾರೆ. ಅದಕ್ಕೆ ಏನು ದಾರಿ? ಬಹಳ ಸುಲಭವಾಗಿ ಹೆಣ್ಣಿನ ಸೆರಗಿನ ಗಾಳಿಗೆ ಒಕ್ಕದ ಒಲ್ಲದ ಗಂಡುಂಟೆ. ನೀವೆಂತ ಹೇಳ್ತೀರಿ? ಒಂದೊಂದು ಕಥೆ ಓದಿದೆ. ಇಷ್ಟುಂಟ ಗಡ್ಡೆ ಬಿಟ್ಟ ಸನ್ಯಾಸಿಯ ಗಡ್ಡ ಭೂಮಿಯಲ್ಲಿ ಹೂತು ಹೋಗಿದೆ. ಆದ್ರೂ ಒಬ್ಬ ಅಪ್ಸರಿನ ಕಂಠದಾಗ ಅದನ್ನು ಭೂಗರ್ಭದಿಂದ ಮೇಲೆತ್ತಿ ಹಿಡಿದು ಮಾತಾಡಿಸಿದ್ರಂತೆ. ಒಂದು ಮಗು ಮಾಡಿಕೊಟ್ಟಿದ್ದ ಪ್ರಸಂಗ ಬರೀ ಇಲ್ವ ನೀವು? ಅದರಲ್ಲುಂಟು. ಹಾಗಾಗಿ ಇದೆಲ್ಲ ಸಿದ್ಧತೆ ಸಾಕ? ಸಾಲು ಇನ್ನೂ ಆಗಬೇಕು. ಕಣ್ಣನು ಹಾಯಿಸಿ ಅತಿತ ಅನುಗಿಸಿ ಕಣ್ಣನು ಗಾಯಿಸಿ ಅತಿತ ಅನುಗಿಸಿ ಕಣ್ಣನು
ಆಚನ ವಿಷ ಬೀಜವತ ಅಮೃತ ಹಸ್ತ ಅಮೃತ ಹಸ್ತ ಅಮೃತ ಹಸ್ತ. ಚಿತ್ತವ ಕೆಡಿಸಲು ಮನದ ತಂದೆ ಹೌದೌದೌದೌದೌದು. ಲೋಕದಲ್ಲಿ ಕೆಲವಾರು ಬಗೆಯ ಮಂದುಗಳಿರ್ತಾರಂತೆ. ಲೋಕದಲ್ಲಿ 5 ಬೆರಳು ಕೂಡ ಒಂದೇ ರೀತಿಯಾಗಿ ಒಮ್ಮೆಗೆ ಕೆಲಸ ಮಾಡಿದ್ರು ರುಚಿಗಳು ಬೇರೆ ಬೇರೆ. ಲೋಕ ಭಿನ್ನ ರುಚಿ ಅಂತ ಹೇಳ್ತಾರೆ. ಆಮೇಲೆ ನೀವು ಹೇಳ್ತೀರಿ ಧರ್ಮ ಕಾಪಾಡಬೇಕು, ಒಬ್ಬಳು ಹೆಂಡತಿಗೆ ಒಬ್ಬನೇ ಗಂಡನಾಗಬೇಕು, ಒಬ್ಬ ಗಂಡನಿಗೆ ಒಬ್ಬಳೇ ಹೆಂಡತಿ ಇರಬೇಕು, ರಾಮ ಸೀತೆಯ ಆದರ್ಶ ಇರಬೇಕು, ಸತಿ ಈಶ ಸತೀಶನ ದಾಂಪತ್ಯದ ಹಾಗಿರ್ಬೇಕು, ಹೀಗೆಲ್ಲ ಆಡಿಕೊಳ್ತಾರೆ. ಎಲ್ಲ ಸುಳ್ಳಯ್ಯ. ನೀವು ಕೇಳಿ, ನ್ಯಾಯಾಲಯವನ್ನು ಹೋಗಿ ಕೇಳಿ. ಇನ್ನೊಂದು ಸಂಬಂಧ ಇದ್ರೆ ತಪ್ಪಲ್ಲ, ಆಯ್ತಲ್ಲ. ನಮ್ಮ ಶಾಸನವೇ ಬರೆದು ಹಾಕಿದೆ ಅಂತ ಆದ್ಮೇಲೆ ನಮ್ಮಂತವರಿಗೆ ಬೆಳಗುವುದಕ್ಕೆ ಅವಕಾಶ ಆಯ್ತೋ ಇಲ್ವೋ? ತನ್ನ ಮನೆಯಲ್ಲಿ ಸಿಗದಿರುವ ಸಂತೋಷವನ್ನು ಸುಖವನ್ನು ಒಬ್ಬಾತ ಇನ್ನೊಂದು ಕಡೆ ಪಡ್ತೆ ಅಂತಾದ್ರೆ ತಪ್ಪಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಹಾಗಾಗಿ ನೀವೇನು ಮಾಡೋ ಹಾಗಿಲ್ಲ. ನಮ್ಮದು ಅಕ್ರಮ ಸಂಬಂಧ ಅಲ್ಲ, ಸಕ್ರಮ ಸಂಬಂಧ. ಒಂದು ಕುಟುಂಬ ನಮ್ಮದು. ಕುಟುಂಬ ಅಂದ್ರೇನು? ಕೂತುಂಬ ಅಂತ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವ ಅಂತ. ಅವನ ಮನೇಲಿ ಅವನಿಗೆ ಊಟ ಮಾಡ್ಲಿಕ್ಕೆ ಆಗಲ್ಲ. ನಾವು ಮೃಷ್ಟಾನ್ನವನ್ನು ಗಳಿತೋಳನ್ನು ಚಾಚಿ ಬಾಚಿ ಹಿಡ್ಕೊಂಡ್ರೆ ಪರಮ ಸುಖವೆನಿಸುತ್ತದೆ. ಹಾಗಾಗಿ ಮನಸ್ಸಲ್ಲಿ ಅಲ್ಪತೃಪ್ತರು, ಅತೃಪ್ತರು, ಅಲ್ಪಕಾಮಿಗಳು, ದೀರ್ಘಕಾಮಿಗಳು ಬೇರೆ ಬೇರೆ ಇರ್ತಾರೆ. ಅವರನ್ನೆಲ್ಲ ಸುಖಪಡಿಸುವುದಕ್ಕೋಸ್ಕರವಾಗಿ ಸಿದ್ಧತೆ ಮಾಡಿದ್ದೇನೆ. ಕನ್ನಡಿಯನ್ನು ಮತ್ತೊಮ್ಮೆ ಕೈಗೆ ತೆಗೆದುಕೊಂಡೆ, ಉಪ್ಪನ್ನು ತೀರಿಕೊಂಡೆ. ಕಣ್ಣುಗಳು ನೋಡಿದ್ರ ಕಮಲದ ಹಾಗೆ, ಮೀನಿನ ರೆಕ್ಕೆ ನೀರಿನಲ್ಲಿ ಗಸುವಾಗ ಅಂತ ಇತ್ತ ತಳಂತ ಕುಡಿಯುವ ಹಾಗೆ ನನ್ನ ಕಣ್ಣ ಗೊಂಬೆಗಳು ಕುಡಿತಾ ಇದ್ರೆ ಅವನ ಎದೆಯಲ್ಲಿ ಅವಲಕ್ಕಿ ಗುಟ್ಟಿಗೆ ಪ್ರಾರಂಭ ಆಗ್ತದೆ. ಲಬಾ ಡಬಾ ಲಬಾ ಡಬಾ. ಆಮೇಲೆ ನಮ್ಮ ಸೆರಗಿನ ಗಾಳಿ ಸಾಕು ಅದರ ಪರಿಮಳವನ್ನು ಅಗ್ರಾಣಿಸುತ್ತಾ ಮೂಗಿನ ಹೊಳ್ಳೆಗಳೆರಡನ್ನು ಅರಳಿಸಿಕೊಂಡು ನನ್ನ ಹತ್ರವೇ ಬರ್ತಾರೆ. ಪರಿಮಳ ಎಲ್ಲಿಂದ ಬಂತು ಅಂತ ನೋಡ್ಲಿಕ್ಕೆ. ಆಮೇಲೆ ನನ್ನ ಎದೆಯನ್ನು ನೋಡಿದ್ರ ನೀವು? ಓಯ್ ತಪ್ಪರ್ಥದಲ್ಲಿ ಅಲ್ಲ, ನನ್ನ ಎದೆಯ ಮೇಲೆ ಕುಣಿಯುವ ಪದಕವನ್ನು ನೋಡಿದ್ರು ಅಂತ. ಆ ಪದಕ ಏನು ಕೆಲಸ ಮಾಡ್ತದೆ? ನನ್ನ ನಡುಗುವ ಅಥವಾ ನಡುವಿಗೆ ಹೆಜ್ಜೆಗೆ ಅನುಸಾರವಾಗಿ ಅತ್ತಿಂದಿತ್ತ ಎದೆಯ ಮೇಲೆ ಆ ಪದಕ ತೊನೆದಾಡುತ್ತಿದ್ರೆ ಪದಕದ ಕಡೆಗೆ ದೃಷ್ಟಿ ಪಡ್ಕೊಂಡ ವ್ಯಕ್ತಿ ನನ್ನಲ್ಲಿಗೆ ಬಂದು ವಿಶೇಷ ಪದಕ ಪಡೀತಾರೆ, ಪಾರಿತೋಷಕ. ಹೌದಪ್ಪ, ಅದಕ್ಕೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇನೆ. ಇನ್ನು ತಡೆ ಯಾಕೆ? ಹೋಗುವ ಬರುವ ಮಾನವರ ಮೇಲೆ ಕಣ್ಣಿರಿಸಿಕೊಂಡು ಕಾಯುತ್ತಾ ಇರ್ತೇನಂತೆ.
ನಮ್ಮ ಹೊಸ ವ್ಯಾಪಾರ ಎಂಚ ಇಂದೇನು ಇರ್ಲಿ ತಿನ್ನಿ ಎಡ್ಡ ಕಮಾಯಿ ಉಂಟಂತ ಎಡ್ಡ ಕಮಾಯಿ ಇತ್ತೆ ಇತ್ತಿತ್ತಲ್ಲ ನಂಗೆ ಬಂತೆ ಬೇತೆ ಬಂತೆ ಬೋಡು 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 ಅಂತ ಹಾಕೊಂಡುಂಡು ಬೋಡು 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 ಮಂಡೆ ಬೋಡು ಹಾಕೊಂಡು ಮಂಡೆ ಬೋರ್ ಹತ್ತಿಯ ಬೋಡು ಬೋಡು ಅಂತ ಹಾಕೊಂಡು ಹಾಕೊಂಡ ಹೇಳಿದ್ರು ಅವ್ಯ ಹೆಚ್ಚಿನ ಪೂರ ಬುಡ್ಪಾದೆ ಮಣ್ಣೋಡಲಿಕ್ಕೆ ಈ ನೆಟ್ಟೆ ನೆಟ್ಟೆ ಸೈಪ ಮಗ ಸೈಪ ಸೈಪ ಉಡುಕಲ ಒಡುಕಲ ಮಟುಕಲ ಇದನ್ನ ಮೂಜಿ ಸ್ತಂಭ ಐದು ಪಕ್ಕ ಪೋಂಡ ಮಿತ್ ಗಡಕ ಒಡಕ ಪಟಕ ಆಯ್ತು ತಂದು ಬುಟ್ಟಿನ ಹತ್ತು ನಾನು ಬುಡೋಡು ಬುಡೋದು ಪತ್ತೊಂಜಿ ಪತ್ತೊಂದೆ ಹಿಂಗ ಹತ್ತೊಂದೇ ನಿಮಿಷ ತಗೊಂಡ ಇತ್ತನೆ ಸೈಪ ಓ ಮಗ ಎಂದು ತುಲ ಎಂಚಿನ ಒಂತ ಕಮ್ಮಿ ಮಾಡ್ಕೊಡ ಅವ ಒಂತ ಕಮ್ಮಿ ಮಾಡ್ಕೊಡ ನಿಂತ ಬುಡ್ಪೊಡ್ಚಿ ಬುಡೊಡ್ಚಿ ಅದು ಒಂತ ಕಮ್ಮಿ ಮಾಡ್ಕೊ ಒಂತ ಕಮ್ಮಿ ಮಾಡ್ಕೊ ಉಂಟು ಮಾತನ್ನ ಎತ್ತರಾಡತ್ತೆಯ ನಾನು ಅಣ್ಣ ಈ ಧೂಮಣ್ಣ ಏನು ಕೊರ್ನೇನು ಪತ್ತ ఆయన ಬುಡು ಇಂದು ಮೆಯ್ಯಿ ಅಂದ ಹಾಕೊಂಡು ಅವು ಉಲಾಯ್ಬೋದು ಬಲೆ 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 ಇಳಿತಾ ಇಟ್ಲ ವ್ಯಾಪಾರ ಅವಡತ್ತ ಮಲ್ಪುಗ ಮಂಡೆ ಹಾಕುಗ ನನ್ನ ಬುಡೇದಿ ಬರ್ತಲ್ಲ ಅಂದು ಸದ್ಯ ಅತ್ತಪ್ಪ ಅಂತ ನಿನ್ನ ಬುಡೇದಿಯಾ ನನ್ನ ಬುಡದಿಲ್ಲ ಇತ್ತೆಲೆಕ್ಕ ತೋಚಿ ನಿನ್ನೆ ಬುಡೇದಿಯಾ ಅಂದು ನಾನು ಹೊರ ಪೋಣಿ ಅಂತ ಮೈಕು ಸುಡಿ ಪತ್ತೊಂದು ಬಂತಲ್ಲ ಎನ್ನ ಇಟ್ಟು ಮೂಜಿನೇ ಅಂತ ಬಡೇದಿ ಅಲ್ಲಿಲ್ಲ ನನ್ನ ಬುಡೇದಿಲ್ಲ ಅತ್ತು ನಿನ್ನ ಬುಡೇದಿಲ್ಲ ಅತ್ತು ನಿನ್ನ ಬುಡ ಹೆಂಗ್ ಗೊತ್ತಾಗುತ್ತೆ ನನ್ನ ಬುಡೇದಿ ಅಂತ ಬಾಗತ್ತೆ ನನ್ನ ಬುಡೇದಿ ಬಾಗತ್ತೆ ಬುಡೇದಿ ಪದ್ಯ ಚಾಪುಂಡು ಬಂದು ಕೇಂದ್ರ ಬರ್ತೀರ ಅದು ಕೂಡ ಯಾರು ಹೆಚ್ಚಿದ ನಿಕ್ಲು ಬರೀತ ಉಂಟ್ಲ ನಿಕ್ಲ ಜಾಸ್ತಿ ಆಗಿದೆ ನಾನು ಮಾತಾಡುತ್ತೆ ಓ ಚಂದ್ರಮುಖಿ ಚಂದ್ರಮುಖಿಯೇ ನೀಲಿ ನೀನಾರೆಂದುವರೆ ಪೋರೆ ನೀನಾರೆಂದುವರೆ ಪೋರೆ ಈ ಅಮ್ಮ ಅಂದು ಲೆಕ್ಕೋಣ ಈ ಅಕ್ಕ ಅಂದು ಲೆಕ್ಕೋಣ ಅಮ್ಮ ಅಕ್ಕ ಅಂದು ಅದು ಜಾಸ್ತಿ ಪಾತ್ರ ಬಲ್ಲಿ ಬಲಿ ಕುಂಟ್ಲೆ ನಾನು ಉಲ್ಲ ತಮಲ್ಪ ನಾನು ಪಾತ್ರ ಬಲೆ ಬಲೆ ರುಚಿ ಬಲೆ ಮನಿ ಪಲ್ಲೆಗೂ ನೋಡು ಕುಂತುಂಡಲ್ಲ ಅವು ಮಾರಾಯ ಕುಲ್ದೆ ಬಿಡಿ ಅವು ನಾವು ಓ ಚಂದ್ರಮುಖಿ ಮೂಕಿ ಅಲ್ಲ ಚಂದ್ರಮುಖಿ ಓ ಸುಂದರಿ ಓ ಕೋಮಲಾಂಗಿ ನೀನು ಕೂಡ ಸುಂದರನೇ. ನಾನು ಸುಂದರ ನಾನು ಸುಂದರ ಸುಂದರಿ ಸುಂದರ ಸುಂದರಿ ನಿನ್ನ ಮೊಗ ಹತ್ತಿರ ಹತ್ತಿರ ನಿನ್ನ ಮೊಗ ಅದು ಮೊಗ
ಮುಖ ಮೊಗ ಮುಖ 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 ಮುಖ. ಮುಖ ಮೊಗ ಅಲ್ಲ ಕೂತ್ಕೋ ಮಗ. ನಿನ್ಗೆ ನೀನು ಯಾರು? ಓ ನೀನು ಮೇಲಿಂದ ಇಳ್ದವಳ ಅಲ್ಲ ಕೆಳಗಿನಿಂದ ಮೇಲೆ ಬಂದವಳ? ಈ ಊರ್ನವಳ ಅಲ್ಲ ಪರ ಊರ್ನವಳ? ನಾನು ಪರದೇಶಿ ಅಲ್ಲ. ನಿಂಗೆ ಅಪ್ಪ ಅಮ್ಮ ಇದ್ದಾರ? ಇದ್ದಾರೆ ಇದ್ದಾರೆ ಇದ್ದಾರ? ಕೊಡುದಿಲ್ಲ ಅವರು. ನಿಂಗೆ ಮದುವೆ ಆಗಿದೆಯಾ? ಆಗಿಲ್ಲ. ಆಗ್ಲಿಲ್ಲ. ನಾನು ಹುಡುಕ್ತಾ ನೀನು ಜಾತಕ ತಂದಿದ್ಯಾ? ಇದ್ದದ್ದು? ಜಾತಕ ಹೊರ ಮನಿ ಪಂಡೆ ಕುಲ್ಲು ಮರ ಜಾತಕ ಏರಿಗೆ ಬೋಡಿ. ಅವ್ರು ಭಟ್ರ ಅವರು. ಜಾತಕ ಇಲ್ಲ ತೊಂದ್ರೆ ಇದ್ದ ನಿನ್ನ ನಕ್ಷತ್ರ ಗೊತ್ತುಂಟೆ? ಜನ್ಮ ನಕ್ಷತ್ರ ಈ ಮುಖ ನೋಡಿ ಹೇಳ್ತೀರಾ ಕೈ ನೋಡಿ ಹೇಳ್ತೀರಾ? ಅದು ತೊಂದ್ರೆ ಇಲ್ಲ. ಹುಟ್ಟಿದ ದಿನ ಕೇಳೋ ಜಾತಕ ಅಲ್ಲ, ನಂದು ಕೈ ನಂದು ಕೈ ನಿಮ್ಗೆ ಯಾವ್ದು? ನಂದು ಕೈ ಕುಲ್ಲ ತಪ್ಪವತ್ತ ಜಾತಕ ಏರಿಗೆ ಬೋಡಿ ಇದು ಬಂದ ಪೊಳ್ಳು ದಿಕ್ಕು ನಂದು ಕೈ ನೋಡಿ ಹೇಳ್ತೀರಾ? ಕೈ ಕೈ ಎಲ್ಲ ನೋಡಿ ನೋಡಿ ಹೇಳುದಿಲ್ಲ. ಬೇಡವಾ? ನೀ ಮದುವೆ ಆಗ್ಲಿಲ್ಲ ನಮ್ಮ ಕೈ ನಿನಗೆ ಕೈ ಬರ್ತದ? ಏ ಕಟ್ಟಿದ ಕೈ. ಇನ್ನಕ್ಕೆ ಬಂದ್ಬಿಡಿ ಜಾಸ್ತಿ ಆಗಲಿಲ್ಲ ಜಾಸ್ತಿ ಆಗಲಿ ನಾನು ಇಲ್ಲ ತಗೊಳ್ಪ ಹಾ ಹೀಗೇನೆ. ಮದುವೆ ಆಗ್ಲಿಲ್ಲ ಹೇಳ್ತೀನಿ. ಒಂದು ಸಾಲಿಯಲ್ಲ. ಮದುವೆ ಆಗುವಂತ ಒಂದು ಪ್ರಾಯ ನನ್ನನ್ನು ಸುಂದರ ಅಂತ ಹೇಳಿ. ಹೌದೌದು. ಅವನಿಗಿಂತ ನೀನೇ ಚಂದ. ನಿನ್ನ ಹೆಸರೇನು? ಅಪ್ಪ ಅಮ್ಮ ಯಾರು? ಎಲ್ಲಿಂದ ಬಂದಿದೆ? ಈಗ ನಮ್ಮನ್ನು ಬಯಸ್ಲಿಕ್ಕೋಸ್ಕರ ಬಂದಿಯಾ? ನೀನು ನಮ್ಮ ಜೊತೆ ಕೂಡಿ ನುಡಿಯಂದ ಕೇಳಲು ನುಡಿಯಂದ ಶಬ್ದವ ಬೀಳುವೆ ಮನದಂಗೋ ಶಬ್ದವ ಐದಿನ ಅವರದ್ದು ಪ್ರಾರಂಭ ಆದದ್ದು. ಅಯ್ಯ ಓ ಸುರಸುಂದರಾಂಗ ಹನುಮತ ಸ್ವರೂಪಿ ನೀನೆಟ್ಟು ಚಂದ ಇದ್ದಿ. ನಿನ್ನ ಮಾತು ಕೇಳಲು ಅಂದ, ನಿನ್ನನ್ನು ನೋಡಲು ಕಣ್ಣಿಗೆ ಆನಂದ 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 ಆನಂದ, ಜೊತೆಗೆ ಸಂತೋಷ ಆಗ್ತಾ ಇದೆ. ಸಂತೋಷ. ಏನು ಚಂದ ಏನು ಚಂದ ಏನು ಇದು ಚಂದ. ನಮ್ಮ ಭಾಗ್ಯ. ನೀನು ಏನು ಚಂದಪ್ಪ. ನೀನನ್ನು ನಾನು ನೋಡಿ ಆಗಲೇ ಮನಸ್ಸು ಮೆಚ್ಚಿದ್ದೇನೆ. ಹೌದು, ಸೋತಿದ್ದೇನೆ. ಸುಂದರಿ ನೀನು ಅವನೊಬ್ಬರಿಗೆ ಹೇಳುವುದನ್ನು ಸೇರಿಸಿ ಮನೆ ಪಂಡಿತರು. ಸೇರಿಸಿ ಸೇರಿಸಿ ಸೇರಿಸಿ
ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಅದನ್ನೇ ರೊಟ್ಟಿ ಜಾರಿ ತುಪ್ಪದ ಪಾತ್ರೆಗೆ ಬಿತ್ತು. ನಮ್ಮ ಜೊತೆ ಬಂದ್ರೆ ಅನ್ಯಾಯ ಮಾಡಿದವ ಅನ್ನ ತಿಂತಾನೆ, ಸತ್ಯ ಹೇಳಿದವ ಸತ್ಯ. ಎಲ್ಲ ನಿಲ್ಲ ನೀನು ಹೀಗೆ ಹೀಗೆ ಮಾಡಿದ ನಿನ್ನ ಸರದಿ ತಪ್ಪು ಹೋಗ್ತದೆ. ಈಗ ಇವನು ಸರದಿ ಗೊತ್ತಾಯ್ತಲ್ಲ. ಆದ್ರಿಂದ ಒಂದು ಷರತ್ತುಂಟು. ಏನದು ಷರತ್ತು? ನಿನಗೆ ಅವನ ಪರಿಚಯ ಉಂಟು ಷರತ್ತಿದು? ಷರತ್ತು? ಹೌದು ಹೌದು, ಅವನೇ ಅವ ಇದ್ದಾನೆ ಇಲ್ಲಿ. ಮತ್ತೆ ಒಂದು ಷರತ್ತು ಪಂತ ಅಂತ. ಹೌದೌದೌದು. ಸಾಯುವವರೆಗೆ ನನ್ನೊಟ್ಟಿಗೆ ಇತ್ತು, ಬೇಗ ಬೇಗ ಸಾಯ್ಬೇಕು ಅಂತ. ನಿನ್ನ ಜೊತೆ ಹೌದೌದೌದು. ನಿನ್ನ ಜೊತೆ ಇನ್ನು ಸಾಯುವಂದ್ರೆ ಅದೆಷ್ಟು ಭಾಗ್ಯ. ಒಂದು ದಿನ ಸಾಕು ನಮಗೆ ಅವಳ ಜೊತೆ ಇರುದು. ಅಲ್ಲ, ಇಬ್ಬರು ಒಟ್ಟಿಗೆ ಮ್ಯಾಲ್ ಹೋಗುವ ಮ್ಯಾಲ್ ಹೋಗುವ ಮ್ಯಾಲ್ ಹೋಗುವ. ಬನ್ನಿ 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 ಬನ್ನಿ. ತಡೆ ಯಾಕೆ? ತಡೆ ಯಾಕೆ? ಕೈ ಕೊಡು. ಕೈ ಕೊಟ್ಟು ಹೋಗುದಾ? ಮತ್ತೆ ಇನ್ನೆಂತದು? ಹೋಗುದಂದ್ರೆ ಇಲ್ಲಿ ಅಲ್ಲ, ಎಲ್ಲರ ಎದುರಿಗೆ ಒಳ್ಳೇದಾಗ್ತದ? ಆಗಿದ್ರೆ ಆಗ್ತದೆ. ಯಾರಾದ್ರೂ ನೋಡಿದ್ರೆ ಎಂತ ಹೇಗಿದೆ ಅಷ್ಟೇ. ನೋಡಿದ್ರೆ ಸುರತೆ ಆಗ್ತದೆ. ನೋಡಿದ್ಯಾ? ಇತ್ತ ನೆನಪಾಪುಂಡು ಎಂಕಿಲ ಹಿರಿಯರು ಮಣ್ಣಿನ ಪಾತ್ರ. ನೋಡಿದ್ರೆ ಎಂತ ನೋಡಿದ್ರೆ ಆಗ್ತದೆ. ಪ್ರತಿಯೊಬ್ಬ ಯಶಸ್ಸು ಪುರುಷನ ಹಿಂದೆ ಒಂದು ಮಹಿಳೆ ಇರ್ತಾಳೆ. ಒಂದು ಮಹಿಳೆ ಇದ್ದಾಳೆ. ಇದೇ ಮಹಿಳೆ ನಮ್ಮ ಮಹಿಳೆ ಇದ್ದಾಳೆ. ಇದು ಒಂದಲ್ಲ, ಮೂರು ಯಶಸ್ವಿ ಪುರುಷರ ಹಿಂದೆ ಒಬ್ಳು ಮಹಿಳೆ ಇದ್ದಾರೆ. ಆದ ಕಾರಣ ಎಡ್ಡ ಕುದರ್ದಿ ಓಡಿಯ ಸಂತಸ ಸರತ್ತು ಎಂಚಿನ ಸರತ್ತು ಸೇತು ಬಂಧನ ಅಂದೊಂದು ಕೇಂದ್ರ ಅವತ್ಯ ಷರತ್ತು ಭಾಷೆ ಭಾಷೆ ಇದ್ದ ಆ ಕಾರಣ ಯಶಸ್ವಿ ಪುರುಷನ ಹಿಂದೆ ಒಂದು ಮಹಿಳೆ ಇದ್ದಾಳೆ. ಮಹಿಳೆ ಹಿರಿಯರು ಮಣ್ಣಿನ ಇಂದು ಸತ್ಯ ಅಂಡ್ ಅಂಚಾಯ್ ಕಾಣ ಅವಳಿಗೊಂದು ಒಳ್ಳೆ ಹೆಸರು ಇಡಬೇಕು, ಯಶಸ್ವಿನಿ. ನೀವು ಇದ್ದ ಯೋಜನೆಗಳ ಹೆಸರೆಲ್ಲ ಬದಲಾಯಿಸಿ ನಿಮಗೆ ಬೇಕಾದಾಗ ಇಟ್ಟುಕೊಳ್ಳಿ ಆಯ್ತಾ. ಯಶಸ್ವಿ ಅಂತ ಬೇಡ, ನನ್ ಬೇರೆ ಹೆಸರು ಉಂಟು. ಏನು? ಕಾಮಿನಿ. ಕಾಮಿನಿ, ಮೋಹಿನಿ. ಕಾಮಿನಿ ಕರೆದು ಸಾರೆ ಕಾರಣ ದೊರಿನ ಕಾಮಿನಿ, ಕಾಮಿನಿ, ಕಾಮಿನಿ. ಕಾಮಿನಿ. ಹೌದೌದೌದು. ನಮ್ಮ ಏಪು ಕಾಮಿನಿ ಒಟ್ಟಿಗಿದ್ರೆ ಸೈನ್ಯಕ್ಕೆ ಬೇಗ ಹೋಗ್ಬೋದು. ಕಾಮಿನಿ ಅಂದ್ರೆ ನಮ್ಮ ಏಪು ಕಾಪುನಿ ಭಾಷೆ 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 ಕೊಟ್ಟೆ ಕೊಟ್ಟೆ ಭಾಷೆ ಚಟ್ಟೆ. ಇದು ಚಟ್ಟೆ ಚಟ್ಟೆ. ಅದಲ್ಲ. ಮತ್ತೆ ಹೇಗೆ? ಭಾಷೆ ಯಾರಿಗೆ ಯಾರು ಕೊಡುದು? ಯಾರಿಗೆ ಯಾರು ಕೊಡುದು? ಒಬ್ಬರ ಕೈ ಮೇಲೆ ಇನ್ನೊಬ್ಬರ ಕೈ ಇಟ್ಟು ಭಾಷೆ ಕೊಡುದು. ಹಾಗೆ ನಾವು ನಿನ್ನ ಕೈ ಮೇಲೆ ಆಗಲ್ಲ. ಮತ್ತೆ? 100 ಜನರನ್ನು ಸಾಕ್ಷಿಯಾಗಿಟ್ಟುಕೊಂಡು ನನ್ನ ಕೈಯ ಮೇಲೆ ಕೈ ಇಟ್ಟು ಭಾಷೆ ಕೊಡುದು. ಈಗ ಭಾಷೆ ಕೊಟ್ಟೆ. ಮೋಸ ಐದದು ಮೋಸ. ಅಷ್ಟು ಜೋರು ಹುಡಿದ ಹುಡುಗಿಯಲ್ಲ ನಾನು. ಮೃದುವಾಗಿ ಸ್ಪರ್ಶಿಸ್ಬೇಕು, ನನಗೆ ನೋವಾಗುದಿಲ್ಲ. ಭಾಷೆ ಕೊಟ್ಟೇನೆ. ನಾವು ಸಾಯುವವರೆಗೆ ನಿನ್ನ ಜೊತೆಯೇ ಬೇಗ ಸಾಯ್ತು, ಬೇಗ ಸಾಯ್ತು. ವಿಧಿಯೋ ವಂಚಿಸಿದಲ್ಲ, ಅಗಟಗಟ ವಿಧಿಯು ವಂಚಿಸಿದಲ್ಲ ಸುಖಗಾಗಿ ಬಿಗುಳುವುದೆಯೋ ಕೆಟ್ಟವಲ್ಲ, ಜಗತ್ತಿಗೊಂದಿತು ರೋಗ ಮೇರೆ ಮೀರಿತು, ಜಗತ್ತಿಗೊಂದಿತು ರೋಗ ಮೇರೆ ಮೀರಿತು. ಇನ್ನು ಯುಗದೆಯೇನಿದಕ್ಕೆ ಅರಿವಿಲ್ಲ, ಅಗಟಗಟ ವಿಧಿ ಹೆಂಡತಿ ಹೇಳಿದ ಮಾತನ್ನು ಕೇಳಲಿಲ್ಲ. ಅದೆಷ್ಟೋ ಜನ ಗುರು ಹಿರಿಯರು ಹೇಳಿದರು, ಕುಡಿಬೇಡ, ಪರೋಕ್ಷಿ ಪರೋಕ್ಷಿ ಹಾಳಾಗ ಮಗ. ಯಾರು ಹೇಳಿದರು ಕಿವಿಗೆ ಹಾಕಿದೆ, ಬಿಡ್ತಾನೆ ಬಿಡ್ಪೆ ಬಿಡ್ಪೆ ಕಂಡು ಕುಡಿತಾನೆ. ಈಗ ನೋಡಿ ಅವಸ್ಥೆ. ಅಯ್ಯೋ ವಿಷಕ್ತಿ, ನಡಿಲಿಕ್ಕಾಗುದಿಲ್ಲ, ಹೊಟ್ಟೆ ನೋವು, ಅಯ್ಯೋ ಇಲ್ಲಿ ನೋವು, ಅಲ್ಲಿ
ರೋಗದೇವು ನರಳುತಿಗ ಜನಜಾಲ ಬಸವಳಿದು ರೋಗದೇವಿ ನರಳುತಿಗ ಜನಜಾಲ ಬಸವಳಿದು ಭೋಗ ಜೀವನದಲ್ಲಿ ಇಂದಾಯ್ತು ಎನ್ನುತ್ತವರು ಸಾಗಿ ಬಂದರು ಗೆದರು ಮತಶ್ರೇಷ್ಠರನ್ನು ಕಂಡು ಸಲಗಬೇಕೆನ್ನುತ್ತ ಯಾನಿನ್ ಬದುಕುಂಜಿ ಯಾನ್ ಸೈಪೆ ತುಯ್ಯರ ಅವಸ್ಥೆ ತುಯ್ಯರ ಏತಾ ಸರಿ ಪಂಡೆ ಐಪೇನ ಬಾಯಿ ಹಿಡಿದು ಸಿಗರೇಟ್ ಬೀಡಿ ಮಾತ ಹೋಯ್ತದಕ್ಕೆ ನಾವು ಸಾವಿರ ಸರಿ ಪಂಡೆ ಇನಿ ಇಂಡಿಯಾದ ಒಂಜಿ ಸ್ಟೆಪ್ ಕಡಪೇರಲ್ಲ ಆಪುಜಿ ದಮ್ಮು ಕಟ್ಟುದು ಕಡಪೇರ ಆಪುಜಿ ಅಣ್ಣಲ್ಲ ನಮ್ಮ ತೂಕ ದಾದ ನಮ್ಮ ಮಕ್ಕಳಿಗೆ ಸಹಾಯ ಮಾಡ್ಕೊಡಾಪುಡು ನಮ್ಮ ತೂಕ ದಾದ ಎಷ್ಟು ಸರ್ತಿ ಪಂಟೆ ಗುಡು ಎಷ್ಟು ಸರ್ತಿ ಪಂಟೆ ಬಂದು ಸುಮಾರು ಸಲ ಪಂಡ ಅವೆಲ್ಲ ಚರಂಡಿ ಊರ್ದಿತ್ತಾರೆ ಎತ್ತಮತ್ತೀನಿ ಇರ ಬುಡದಿ ಏತು ಸರಿ ಎಂದು ತುಕರಮಣ್ಣ ಎನ್ನ ಗಂಡ ನಿಂಗೆ ಒಂದೇ ಸರಿ ಮಾಡ್ತಾರೆ ಅಪ್ಪ ಏತು ಪಂಡೆ ಕುಡಿಯಾರೆ ಇಜ್ಜೆ ಕ್ಷಣಿಕ ಸುಖಕ್ಕೂ ಮಾತ ಹಿಂದೆ ಬರುವುದು ಕೂಡ ಕಡೆ ಒಂದಾರೆ ಹೂವು ಕಡೆ ಒಂದು ಆರೋಗ್ಯ ಕಡೆ ಒಂದಾರೆ ನೀರಿನ ನೌಕರಿ ಸರ್ಕಾರಿ ನೌಕರಿ ಅವುಲ ಕಡೆ ಒಂದಾರೆ ಅದೇ ಒಂದು ಕನ್ನಡ ನುಡಿ ಉಂಡು ಮಾಡಿದ್ದು ಮಾರಾಯ ಗೊತ್ತುಂಟೆ ಆಗಿದ್ದು ಆಗಿ ಹೋಯ್ತು ಇದಕ್ಕೆ ಚಿಂತಿಸಿ ಏನು ಫಲ ಈಗ ನಾವೆಲ್ಲ ಸೇರಿ ಏನಾದ್ರೂ ಇದಕ್ಕೆ ಪಟ್ಕ ಬೋವ ಬೇಕಾದ್ ಮಾಡಿದ್ವಿ ಆಡ ಕೇಂಡ ಬುದುಕ ಬುಡುಂದು ನಾನು ನೆಕ್ಕಿಲಾಡಿಡು ಹಣ್ಣು ವ್ಯಾಪಾರ ಶುರು ಮಲ್ತೆ ಉಲಾಯಿ ಬೆಟ್ಟುಡು ಹೆಣ್ಣು ವ್ಯವಹಾರ ಶುರು ಮಲ್ತೆ ಕಾಸು ಬತ್ತುಡು ಜಾರು ದಮ್ಮು ತುಲೆ ಗಾಲಿ ಗಾಲಿ ಕಾಪುಜಿ ಗಾಲಿ 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 ಪೋಯಿನಾಗ ಗಾಲಿ ಪಾಡಡಮ್ಮ ಸಾಕು ನಿಲ್ಲಿಸಿ ನಿಮ್ಮ ವ್ಯರ್ಥವಾದ ರೋದನವನ್ನು. ಊರ ಹಿರಿಯನಾಗಿ ನಾನು ಹೇಳುತ್ತಿರುವೆ, ಇಲ್ಲೇ ಕದ್ರಿಯಲ್ಲಿ ಉದ್ಯಾನವನ ಹೊಂದಿದೆ. ಆ ಉದ್ಯಾನವನದಲ್ಲಿ ಒಂದು ಸರ್ವ ಧರ್ಮ ಗುರುಗಳ ಧಾರ್ಮಿಕ ಸಮ್ಮೇಳನವು ನಡೆಯುತ್ತಿದೆ. ನಮ್ಮಿಂದ ಪರಿಹಾರ ಕಂಡುಕೊಳ್ಳಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅವರೇನಾದರೂ ಉಪಶಮನವನ್ನು ಸೂಚಿಸಬಹುದು. ಬನ್ನಿ, ನಾವೆಲ್ಲರೂ ಅಲ್ಲಿಗೆ ಹೋಗೋಣ. ಜಗದ್ರಕ್ಷಕ ಭಗವಂತ, ನಮ್ಮನ್ನು ಕಾಯಬೇಕು ನೀನು. ನಮೋ 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 ನಮೋ. ಪ್ರಭು ಯೇಸುವೆ ನಮ್ಮ ಮೇಲೆ ಕೃಪೆ ತೋರು. ಅಲ್ಲಾಹುವೇ ನಮ್ಮನ್ನು ನೀ ರಕ್ಷಿಸು. ಜಗದ್ರಕ್ಷಕ ಭಗವಂತ ನಮ್ಮನ್ನು ಕಾಪಾಡು. ಅಹಿಂಸೆ ಪರಮೋ ಧರ್ಮ. ಹಿಂಸೆ ಹೋಗಲಿ, ಅಹಿಂಸೆ ಬರಲಿ. ಅರೇ, ಏನು ಗುರುಗಳೇ, ನೀವು ಯಾವಾಗಲೂ ನಗುಮುಖಂದೇ ಇರ್ತೀರಿ. ಇವತ್ತು ಏನು ನಿಮ್ಮ ಮುಖಕ್ಕೆ ಮೋಡಕವಿದೆ? ಹೌದು, ಯಾಕೆ ಇಷ್ಟು ಬೇಸರ ನಿಮಗೆ? ಅಲ್ವೇ ಗುರುಗಳೇ, ಹಾಲಿ ಮುಖ ಬೇಸರದಿಂದ ಕೂಡ ಯಾಕೆ ಆಗ್ತದೆ? ಏನಾಗಿದೆ ನಿಮಗೆ? ಹೌದು, ಜ್ಞಾನವೃದ್ಧರು ವಯೋವೃದ್ಧರು ಆದ ನಿಮ್ಮ ಗ್ರಹಿಕೆ ಸರಿಯಾಗಿ ಜಗತ್ತಿನಲ್ಲಿ ಧರ್ಮ ಕರ್ಮದ ಆಚರಣೆಯನ್ನು ಇಟ್ಕೊಂಡು ಜಗತ್ತಿಗೆ ಶಾಂತಿ ಸಂದೇಶವನ್ನು ಕೊಡಬೇಕಾದವರು ಧರ್ಮಾಧಿಕಾರಿಗಳು ನಾವು. ಅವನ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವುದೇ ಧರ್ಮದವನಿದ್ದರೂ ಸಹ ನಮ್ಮೆಲ್ಲರ ಗುರಿ ಒಂದೇ, ಭಗವಂತನನ್ನು ನೋಡುವುದು. ನಮ್ಮ ಆಚರಣೆ ಕಟ್ಟುಕಟ್ಟಳೆಗಳು ವಿಧ ವಿಧವಾಗಿದ್ರೂ ಸಹ ಮೋಕ್ಷ ಒಂದೇ ದಾರಿ, ಭಗವಂತನೇ ನಮ್ಮ ಗುರಿ. ಆದರೆ ಭಗವಂತ ನಮಗೆ ಹೇಳಿದ್ದೇನು? ಮಕ್ಕಳೇ, ನೀವೆಲ್ಲರೂ ನಿಮ್ಮ ಕರ್ತವ್ಯವನ್ನು ಮಾಡಿ ಫಲಕ್ಕಾಗಿ ಅಪೇಕ್ಷಿಸಬೇಡಿ, ಫಲವನ್ನು ನಾನು ನೀಡ್ತೇನೆ ಅಂತ. ಆದರೆ ನಾವಿಂದು ಧರ್ಮ ಕರ್ಮದ ಹೆಸರಿನಲ್ಲಿ ಫಲದ ಹಿಂದೆ ಬಿದ್ದಿದ್ದೇವೆ ವಿನಃ ಧರ್ಮ ಕರ್ಮದ ಹಿಂದೆ ಬಿದ್ದಿಲ್ಲ. ಹಾಗಾಗಿ ಜಗತ್ತು ಹಾಳಾಗಿದೆ. ಅದು ನನ್ನನ್ನ ಕಾಡ್ತಾ ಇದೆ. ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ನಾಡು ಬೀಡು ಸಂಸ್ಕೃತಿಯ ಊರು, ನಾವೆಲ್ಲರೂ ಯಾವ ರೀತಿ ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಂದೇ ಕುಟುಂಬದವರ ಹಾಗೆ, ಒಂದೇ ಮನೆಯವರ ಹಾಗೆ ಬದುಕ್ತಾ ಇದ್ದೀವಿ. ಆದ್ರೆ ಇನ್ನು ಏನಾಗಿದೆ, ರಾಜಕಾರಣದ ಹೆಸರಿನಲ್ಲಿ, ಅಧಿಕಾರದ ಹೆಸರಿನಲ್ಲಿ
ದುಡ್ಡಿನ ಹೆಸರಿನಲ್ಲಿ, ಓಟಿನ ಹೆಸರಿನಲ್ಲಿ ಜನಸಾಮಾನ್ಯರ ಹೆಣ ಬೀಳುತ್ತಿದೆ, ಚರಂಡಿಯಲ್ಲಿ ರಕ್ತ ಹರಿತಾ ಇದೆ. ಇದಾಗ್ಬಿಡುತ್ತೆ. ನಮ್ಮ ಊರಿಗೆ ಕೆಟ್ಟ ಹೆಸರು ಬಂದಿದೆ ಗುರುಗಳಿಗೆ. ಸರಿಯಾಗಿ ಹೇಳಿದ್ರಿ. ಈ ನಾಡಿನಲ್ಲಿ ಹೇಗಿದ್ದೇವೆ ನಾವು? ಶೆಟ್ರ ಮನೆಯ ಅಂಗಡಿಯ ಅಕ್ಕಿ, ಭಟ್ರ ಮನೆಯ ಉಪ್ಪು, ಬಿಲ್ಲವರ ಮನೆಯ ಬೆಲ್ಲ, ಕುಮ್ಮರಣ್ಣನ ಮಡಿಕೆ, ಗಾಣಿಗಣ್ಣನ ಎಣ್ಣೆ, ಮಗವೀರಣ್ಣನ ಮೀನನ್ನ ತಂದು ಬೇಯಿಸಿ ತಿಂದವರು ನಾವಲ್ಲ ತಾನೆ? ಇಷ್ಟು ಸೌಹಾರ್ದದಿಂದ ಬದುಕುವ ನಮಗೆ ಯಾರೋ ಪುಂಡುಪಕಾರಿಗಳು ಇದು ಕೋಮು ನಾಡು ಅಂತ ಬೀಗ ಬಿಚ್ಚಿದರು. ನೋವಾಗ್ತಾ ಇದೆ. ಓದಬೇಕಾದ ಮಕ್ಕಳ ಕೈಯಲ್ಲಿ ಪುಸ್ತಕಗಳಿಲ್ಲ. ಇಂದು ಓದಬೇಕಾದ ಕೈಯಲ್ಲಿ ಸಿಗರೇಟು ಬೀಡಿಗಳಿದಾವೆ, ಡ್ರಗ್ ಹೆರಾಯಿನ್ಗಳಿದಾವೆ. ದುಡಿಯಬೇಕಾದ ರೈತನ ಕೈಯಲ್ಲಿ ಹಾರೆ ಪಿಕ್ಕಾಸಿಗಳಿಲ್ಲ, ತಲವಾರು ಬಂದೂಕಗಳು ಬಂದಿದ್ದಾವೆ. ಸರಿತಾನೆ? ಕೆಲವೇ ಕೆಲವು ಜನಗಳ ಕೆಲಸ ಇದು. ಖಂಡಿತವಾಗಿ ನಾವು ಒಪ್ತೇವೆ. ರಾಷ್ಟ್ರ ಕಟ್ಟಬೇಕಾದ ಯುವಕರು ಇವತ್ತು ಜೂಜು, ದಂಧೆ, ಇನ್ಯಾವುದೋ ಹಿಂದೆ ಬಿದ್ದು, ಕೆಂಪು ದೀಪದ ಹಿಂದೆ ಬಿದ್ದು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡುವಾಗ ನೋವು ಆಗ್ತಾ ಇದೆ. ಇವತ್ತಿನ ಮಸೀದಿ, ಮಂದಿರ, ಚರ್ಚ್ಗಳಲ್ಲಿ ಏನಾಗ್ತಾ ಇದೆ? ಜನಗಳಿಗೆ ಹೋಮ, ಜಪ, ತಪ ಮಾಡ್ಲಿಕ್ಕೆ ಸಮಯ ಸಿಗ್ತಾ ಇಲ್ಲ. ಆಕ್ರಂದನೆ ಇದೆ, ನೋವಿದೆ. ಅದಾದೋ ಮಾರಕ ಕಾಯಿಲೆ ನಮ್ಮನ್ನ ಕಾಡ್ತಾ ಇದೆ. ನಮ್ಮನ್ನು ಕಾಪಾಡಿ ಕಾಪಾಡಿ ಅಂತ ಹೇಳ್ತಿದ್ದಾರೆ. ದೇವಸ್ಥಾನ, ಮಸೀದಿ, ಮಂದಿರಗಳು ಇವತ್ತು ಭಕ್ತಿಯ ಸೌಧಗಳಾಗಿ ಉಳಿದಿಲ್ಲ, ಕೇವಲ ಕಟ್ಟಡಗಳಾಗಿ ಉಳಿದಿದ್ದೇವೆ. ಭಕ್ತಿಯನ್ನು ಕಟ್ಟುವ, ಪ್ರೀತಿಯನ್ನು ಕೊಡುವ, ಸೌಹಾರ್ದ ಬೆಳೆಸುವ ಕೇಂದ್ರಗಳಾಗಿ ಉಳಿದಿಲ್ಲ. ಹಾಗಾಗಿ ನೋವು ಕಾಡ್ತಾ ಇದೆ. ನೀವೇನು ಹೇಳ್ತೀರಿ? ಈಗ ನಮ್ಗೆ ಅರ್ಥ ಆಯ್ತು ನಿಮ್ಮ ಮುಖದಲ್ಲಿ ಯಾಕೆ ಇಷ್ಟು ಬೇಸರ ಬಂದಿದೆ. ನಾನು ಕ್ರಿಶ್ಚಿಯನ್ ಒಂದು ಪಾದ್ರಿಯಾಗಿ ಹೇಳುವುದು, ಯೇಸು ಕ್ರಿಸ್ತನ ನಮ್ಗೆ ಹೇಳುವುದು ಒಂದೇ ಮಾತು, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿ. ಅವರು ಸಾಯುವ ಕೆಲವೇ ಗಂಟೆಗಳ ಮೊದಲು ಅವರು ಹೇಳಿದರು, ನೀವು ಒಬ್ಬರಿನೊಬ್ಬರ ಸೇವೆ ಮಾಡಿದರೆ ನೀವು ನನ್ನ ಶಿಷ್ಯರಾಗಿ ನೀವು ಲೋಕಕ್ಕೆ ಕಾಣುವಿರಿ. ಹಾಗಾದ್ರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ಎಲ್ಲಿ ಉಂಟು ಮೋಸ, ಎಲ್ಲಿ ಉಂಟು ಕ್ರೌರ್ಯ, ಎಲ್ಲಿ ಉಂಟು ಏನೂ ಇಲ್ಲ, ಶಾಂತಿಯೇ ನಡೆದ. ನೀವೇನು ಹೇಳ್ತೀರಿ ಗುರುಗಳೇ? ಜನರೆಲ್ಲ ಧರ್ಮದ ಹಾದಿಯನ್ನು ಬಿಟ್ಟು ಎಲ್ಲ ಹಿಂಸೆಯ ಉನ್ನತಿ ಓಡುತ್ತಿದ್ದಾರೆ. ಹೌದು, ತುಂಬಾ ಚಿಂತೆಯಾಗಿದೆ. ಏನು ಮಾಡೋಣ ಇಷ್ಟಾದ್ರೆ? ನಮ್ಮ ಇಸ್ಲಾಂ ಧರ್ಮದ ಪ್ರಕಾರ ಧೂಮಪಾನ ಮಾಡುವುದು, ಶರಾಬನ್ನು ಕುಡಿಯುವುದು ಹಾಗೂ ಮಾದಕ ವಸ್ತುಗಳನ್ನು ತೆಗೆಯುವುದು ನಿಷಿದ್ಧ ಮಾಡಲಾಗಿದೆ. ಸರಿ. ಹಾಗೂ ಹೀಗೆ ತೆಗೆದುಕೊಂಡು ಅವರು ನಮ್ಮ ದೇವರನ್ನು ಪ್ರಾರ್ಥಿಸುವುದು ಸಹ ನಿಷಿದ್ಧ ಮಾಡಲಾಗಿದೆ. ಸರಿ. ನಮ್ಮ ಅಲ್ಲಾಹು ಇವರಿಗೆ ಎಲ್ಲರಿಗೆ ಕರುಣೆ ನೀಡಲಿ. ಸರಿ, ನೀವೇನು ಹೇಳ್ತೀರಿ ಸರ್? ಆಸೆ ದುಃಖಕ್ಕೆ ಕಾರಣ ಇಡೀ ಪ್ರಪಂಚದ ಮೋಹದ ಹಿಂದೆ ಬಿದ್ದು ಹಾಳಾಗ್ತದೆ. ಇದನ್ನು ಬದಲಾಯಿಸುವ ಬಗ್ಗೆ ಏನ್ ತಿಳಿಯುವುದು? ಗುರುಗಳೇ ಏನು ಸರಿಯಾಗಿ ಹೇಳಿದಿರಿ. ನಮ್ಮೆಲ್ಲರ ಧರ್ಮ, ಕರ್ಮ, ಸೂಕ್ತಿ ಒಂದೇ, ಜಗತ್ತಿಗೆ ಶಾಂತಿಯನ್ನ ನೀಡುವುದು. ಆದ್ರೆ ಜನ ಎಲ್ಲ ನರಳ್ತಾ ಇದ್ದಾರೆ. ಏನ್ ಮಾಡುದು, ಏನ್ ಮಾಡುದು? ಯಾರಲ್ಲಿ ಬರ್ತಾ ಇಲ್ಲ? ಯಾರಲ್ಲಿ ನೋಡುವುದು? ಉಳಿಯಬೇಕೆಂಬನು ಬಲು ದುರಿದಗೆ ನೊಂದಿತು ಹರಿಯದೆ ಕಾಯ ಕರುಣದಿ ಸಲಗಬೇಕಯ್ಯ, ಕರುಣದಿ ಸಲಗಬೇಕಯ್ಯ. ಹೊರಜರನಿಗೆ ಬಿದ್ದೆವು ಆದಮ್ಮಯ್ಯ, ಹೊರೆಯಬೇಕೆಂಬನು ನೀಯ. ಅರೆ ಕಾಯ ನಮ್ಮನ್ನು ಪಡೆಯಬೇಕು, ರಕ್ಷಿಸಬೇಕು. ಅದೆಷ್ಟೋ ದುಶ್ಚಟಗಳಿಗೆ ಬಲಿಯಾದೆವು. ಕುಡಿತ, ತಂಬಾಕು ಸೇವನೆ, ಪರಶ್ರೀ ಸಂಘ ಮುಂತಾದ ದುಶ್ಚಟಗಳಿಗೆ ಬಲಿಯಾದೆವು. ಅದೆಷ್ಟು ಮನೆಯವರು, ಗುರು ಹಿರಿಯರು ಹೇಳಿದ ಮಾತನ್ನು ಕೇಳಬಾದೆವು. ಇದೀಗ ಅದರಿಂದಾಗಿ ಹೊಟ್ಟೆ ನೋವು, ಅಲ್ಲಿ ನೋವು, ಇಲ್ಲಿ ನೋವು,
ನಿಶಕ್ತಿ ನಡಿಲಿಕ್ಕೂ ಸಾಧ್ಯವಿಲ್ಲ. ಇದು ರೋಗವ ಅಲ್ಲ, ಭೂತ ಪ್ರೇತಗಳ ಬಾಧೆಯೋ ಒಂದೂ ಅರಿಯದಾಗಿದೆ. ಊರ ಜನರ ನೆರವಿನಿಂದ ನಮ್ಮನ್ನು ನಿಮ್ಮ ಬಳಿಗೆ ಕರೆತಂದಿದ್ದಾರೆ. ನೀವೇ ಪೊರೆಯಬೇಕು ನಮ್ಮನ್ನೆಲ್ಲ, ನೀವೇ ಪೊರೆಯಬೇಕು. ಧರ್ಮಗುರುಗಳು ಜತಿವರೇನೋ ಧರ್ಮಗುರುಗಳು ಜತಿವರೇನೋ ಮರ್ಮ ಏನಿದು ಬಂದಾಗ ಸುಮ್ಮನಿರಲಿಲ್ಲದ ಗಡ ಯೋಚಿಸಿ ನಿಮ್ಮನೆದು ಇದು ವರವೋ ಶಾಪವೋ ಒಂದೂ ಅರಿಯದು. ಈ ಕಡೆ ನೋಡಿದರೆ ಅವನ ಹೊಟ್ಟೆ ಉಬ್ಬರಿಸಿದೆ, ಇನ್ನೊಬ್ಬನ ಮುಖ ತಿರುಗಿ ಹೋಗಿದೆ, ಮತ್ತೊಬ್ಬನ ಕಿವಿಯಲ್ಲಿ ರಕ್ತ ಸೋರುತ್ತಿದೆ, ಇನ್ನೊಬ್ಬ ರಕ್ತವನ್ನೇ ಕಾರಿ ಸಾಯ್ತಾ ಇದ್ದಾನೆ. ಏನಿದೆ, ಜಗತ್ತೇ ಅಂಧಕಾರದತ್ತ ಹೋಗ್ತಾ ಇದೆ. ಏನ್ ಮಾಡೋದು, ನಮಗೆಂದೂ ಒಂದೂ ಹೊಳಿತಾ ಇಲ್ಲ. ಅಜ್ಞಾನದಿಂದ ನಾವೆಲ್ಲ ಕುರುಡರಾಗಿದ್ದೇವೆ. ಏನು ಮಾಡುವುದು, ಕುರುಡರಾಗಿದ್ದೇವೆ. ರವಿಯ ಬೆಳಗನು ರವಿಯ ಬೆಳಗನು ಕುರುಡ ಅರಿವರ ಅರಿಯಲು ಬೇಕು. ರವಿಯ ಬೆಳಗನು ಕುರುಡ ಅರಿವರ ಅರಿಯಲು ಬೇಕು. ಅರಿವರು ಭುವನ ಮೂರಲಿ ವ್ಯಾಪಿಸಿಗ ಭಗವಂತನೆಂದು ರವಿಯ ಬೆಳಗು ಭಗವದ್ಭಕ್ತರೇ, ನಮಗೊಂದು ಮಾತಿನ ಅರಿವಿದೆ. ಜಗತ್ತಿನಲ್ಲಿ ಭಗವಂತನ ಆಣತಿ ಇಲ್ಲದೆ ಒಂದು ಹುಲ್ಲು ಎಲೆ ಅಥವಾ ಒಂದು ಹುಲ್ಲು ಕೂಡ ಅಲುಗಾಡುವುದು. ಸರಿ ಹೇಳಿದೆ. ಇದರ ಹಿಂದೆ ಏನೋ ಮರ್ಮವಿದೆ. ಏನು ಮಗ? ಸಮುದ್ರದ ನೀರು ಆವಿಯಾಗಿ ಮೋಡವಾಗಿ ಹುಲ್ಲು ಬೆಟ್ಟ ಗುಡ್ಡಗಳ ಮೇಲೆ ಮಳೆಯಾಗಿ ಬೀಳಬೇಕಾದ್ರೆ ಭಗವಂತನ ಪ್ರೇರಣೆ ಇದೆ. ಸರಿ. ಅಲ್ಲಿಂದ ಭೂಮಿಗೆ ಬಿದ್ದು ಭೂಮಿ ಹಸಿರಾಗಿ ಬಸಿರಾಗಿ ಜೀವರಾಶಿಗಳಿಗೆ ಜೀವ ಕೊಡುವುದಿದ್ರೆ ಅಲ್ಲಿಯೂ ಭಗವಂತನ ಪ್ರೇರಣೆ ಇದೆ. ಖಂಡಿತವಾಗಿ. ಪ್ರಾಣಿ ಪಕ್ಷಿಯಿಂದ ಸೇರಿ ನಮ್ಮವರವರಿಗೆ ನಮ್ಮನ್ನ ಉಸಿರಾಟ, ನಮ್ಮ ದೇಹದ ಪ್ರತಿಯೊಂದು ಪ್ರಕ್ರಿಯೆ ಎಂದು ಭಗವಂತನಿದ್ದಾನೆ. ಖಂಡಿತ. ಭಗವಂತ ನಮಗೆ ಕಾಣುವುದೇ ಇಲ್ಲ. ಕುರುಡನ ಕಣ್ಣು ಕುರುಡಾಗಿದ್ರು ಸೂರ್ಯನ ಬೆಳಕು ಬಿದ್ದಾಗ ಮೈ ಬಿಸಿಯಾಗುತ್ತದೆ. ಅವನಿಗೂ ಗೊತ್ತಾಗ್ತದೆ ಭಗವಂತ ನನಗೆ ಬಿಸಿಲಾಗಿದೆ ಅಂತ. ಹಾಗೆಯೇ ನಮಗೆ ಭಗವಂತ ತೋರದೇ ಇರಬಹುದು. ನಿಮಗೆ ಎಲ್ಲರಿಗೂ ಒಂದೊಂದು ಕಾಲಘಟ್ಟದಲ್ಲಿ ಭಗವಂತನ ಅನುಭವ ಆಗಿದ್ದೇ ಆಗಿದೆ. ಹಾಗಾಗಿ ನಮಗೆ ಬೇರೆ ದಾರಿ ಇಲ್ಲ. ಕುರುಡನಿಗೆ ಬಿಸಿಲು ಬಿದ್ದಾಗ ಹೇಗೆ ಮೈ ಬಿಸಿಯಾದಾಗ ಬೆಳಕಾಗಿದೆ ಅಂತ ಅರ್ಥ ಆಗ್ತದೆ, ನಮಗೂ ಈಗ ಇವರನ್ನೆಲ್ಲ ನೋಡುವಾಗ ನಾವು ತಪ್ಪು ಮಾಡಿದ್ದೇವೆ, ದಾರಿ ತಪ್ಪಿದ್ದೇವೆ ಅಂತ ಅರ್ಥ ಆಗ್ತದೆ. ಹಾಗಾಗಿ ಭಗವಂತ ಹೇಳಿದ್ದಾನೆ, ಧರ್ಮಕ್ಕೆ ಕರ್ಮಕ್ಕೆ ತೊಂದರೆ ಆದಾಗ, ಅಧರ್ಮ ಮೇಲೆತ್ತಿ ನಡೆಯುವಾಗ ಸಂಭವಾಮಿ ಯುಗ ಯುಗೆ ಅಂತ ಹೇಳಿದ್ದಾನೆ. ಹಾಗಾಗಿ ಭಗವಂತ ಹುಟ್ಟಿ ಬರ್ತಾನೆ, ನಮಗೆ ದಾರಿ ತೋರ್ತಾ ಇದ್ದಾನೆ. ಯಾವುದೇ ರಾಜಕೀಯ ನಾಯಕರುಗಳಿಂದ, ಯಾವುದೇ ಪುಂಡರಿಂದ ನಮಗೆ ದಾರಿ ಸಿಗ್ಲಿಕ್ಕಿಲ್ಲ. ಭಗವಂತ ಮಾತ್ರ ಈ ತಪ್ಪನ್ನು ಕೊಟ್ಟು ನಮ್ಮನ್ನ ಪ್ರಾಯಶ್ಚಿತ್ತ ಕೊಡ್ತಿದ್ದಾನೆ. ನಾವು ತಪ್ಪು ಮಾಡಿದ್ದೇವೆ, ತಪ್ಪನ್ನು ತಿದ್ದಿಕೊಳ್ಳಿಕ್ಕೆ ಭಗವಂತನವರನ್ನೇ ಮಾರ್ಗ. ಅವರನ್ನೇ ನಮ್ಮೆಲ್ಲರ ಧರ್ಮದ ನಾನಾ ರೀತಿಯಲ್ಲಿ ಬಯಸೋಣ. ಮರೆತು ತಪ್ಪುಗಳನ್ನು ಕರುಣ ಸಾಗರರು ನೀ ದೇವ ಮರುಳುತನವಾಯ್ತವರ ಅಲ್ಪ ಬುದ್ಧಿಯ ಸಹಿಸಿ ದುರಿತವನ್ನು ಪರಿಗಣಿಸು ಬರೆಯಬೇಕು. ಧರ್ಮಬಂಧುಗಳೇ, ನಾವೆಲ್ಲರೂ
ಮನಸ್ಸಿನಿಂದ ಒಕ್ಕುರಲಿಂದ ಒಂದಲ್ಲ ನೂರಲ್ಲ ಸಾವಿರ ಕಂಠದಿಂದ ಭಗವಂತನನ್ನ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ದೇವೆ. ಇವರ ನೋವನ್ನ ದೇವರಿಗೆ ಅಹವಾಲಿಟ್ಟಿದ್ದೇವೆ. ಇವರು ತಪ್ಪು ಮಾಡಿದರೆ ಸಹಜ, ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಿದ್ದಾರೆ, ಪ್ರಾಯಶ್ಚಿತ್ತ ಪಡುತ್ತಿದ್ದಾರೆ. ಭಗವಂತ ನೀನೇ ರಕ್ಷಿಸು, ನೀನೇ ನಮಗೆ ಮಾರ್ಗದರ್ಶನ ನೀಡಬೇಕು. ಭಗವಂತ ನಮೋ ನಮ ನಮೋ ನಮ. ಮಾಡಿದ ಬರೋದಕ್ಕೆ ಶಾಸ್ತ್ರೀಯ ನೀಡಿರುವೇನು ಮಾಡಿದ ಬರೋದಕ್ಕೆ ಶಾಸ್ತ್ರೀಯ ನೀಡಿರುವೆನಿರುತ್ತ ತಾಪ ಪಟ್ಟರೆ ನೋಡಿ ಸಲಗುವೆ ಖ್ಯಾತ ವೈದ್ಯರ ಅಟ್ಟುವೆನು ಭುವಿಗೆ ಬೇಡ ಸಂಶಯ. ಮಕ್ಕಳೇ ನಮೋ ನಮೋ ಭಗವಂತ ನಮೋ ನಮೋ. ಭಯ ಪಟ್ಟುಕೊಳ್ಳಬೇಡಿ, ನಿರ್ಭೀತರಾಗಿ ನೀವೆಲ್ಲರೂ ನಮೋಮನದತ್ತ ನಿಮ್ಮ ಕಿವಿಯನ್ನು ಆಲಿಸಿ ವಿವಿಧ ಮತದವರು ಒಟ್ಟಾಗಿ ಒಂದೇ ಮನಸ್ಸಿನಿಂದ ನನ್ನನ್ನು ನೀವು ಬಚ್ಚಿದ ಕಾರಣ, ತಪಸ್ಸಿ ಕಳಿಸಿದ ಕಾರಣ ನಿಮ್ಮ ಕರೆಗೆ ಓದೋಡಿ ಬಂದವರು ನಾನಿದ್ದೇನೆ. ಅದೃಶ್ಯನಾಗಿ ನಿಮ್ಮಲ್ಲಿ ನಡೆಯುತ್ತಾ ಇದ್ದೇನೆ. ನಿಮ್ಮೆಲ್ಲರ ಧರ್ಮ ಗುರುಗಳ ಆಶಯವು ಒಂದೇ, ಜನ ಕಲ್ಯಾಣಕ್ಕಾಗಿ. ಈಗ ಬಂದಂತಹ ಒಂದು ಮಾರಕ ರೋಗ ಯಾವುದು ಎಂಬ ಹಾಗೆ ಸಂಶಯ. ಯಾವುದು? ಅದು ಅರ್ಬುದ ರೋಗ. ಭಯಂಕರವಾದ ರೋಗ. ಯಾವ ಜೀವಿಯ ಯಾವ ಭಾಗವನ್ನು ಅದು ಹೊಕ್ಕಬಹುದು, ಹೊಕ್ಕಿ ಬೃಹದಾಕಾರವಾಗಿ ಬೆಳೆದು ಅವನಿಗೆ ಪಟಳವನ್ನು, ಅವನ ಶಕ್ತಿಯನ್ನು ಕುಂದಿಸಿ ಒಂದೊಮ್ಮೆ ಮರಣಕ್ಕೂ ಕಾರಣವಾಗಬಹುದು. ಇದಕ್ಕೆ ಕಾರಣ ಜನರಲ್ಲಿ ಆಗುವಂತಹ ಅನ್ಯಾಯಗಳು, ಧರ್ಮಬಾಹಿರ ಚಟುವಟಿಕೆಗಳು. ಅದನ್ನು ಅವರು ಬಿಡಬೇಕು. ಮದ್ಯ, ಕುಡಿತ, ಜೂಜು, ಇದು ನಶೆ ಇರುವಂತಹ ಪದಾರ್ಥಗಳ ಸೇವನೆ, ಸ್ತ್ರೀಯರ ಸಹವಾಸ, ಈ ಎಲ್ಲ ದುಷ್ಟಗಳಿಂದಾಗಿ ಅರ್ಬುದಾಸರನ ಆ ಒಂದು ಪ್ರಾಬಲ್ಯವು ಬೆಳೆಯುತ್ತಾ ಇದೆ. ಏಡ್ಸಾಸುರನು ಅವನಿಗೆ ಸಹಾಯಕನಾಗಿ ನಿಂತಿದ್ದಾನೆ, ವಿಷಕನ್ಯೆಯ ಬೆಂಬಲ ಅವನಿಗಿದೆ. ಹಾಗಾಗಿ ನೀವು ಈಗ ಏನು ಮಾಡಬೇಕು? ಒಂದು ದೊಡ್ಡ ಕಾರ್ಯವಾಗಬೇಕು. ಈಗ ನೀವೆಲ್ಲರೂ ನಿಮ್ಮವರನ್ನು ಸನ್ಮಾರ್ಗಕ್ಕೆ ತರಬೇಕು. ದುಷ್ಟಗಳಿಂದ ದೂರವಿರುವಂತೆ ನೀವು ಅವರ ಮನವೊಲಿಸಿ ನ್ಯಾಯದ ಕಡೆಗೆ ಅವರು ಬರುವಂತಾಗಬೇಕು. ಆಮೇಲೆ ಅರ್ಬುದಾಸುರ ಹಾಗೂ ಏಡ್ಸಾಸುರ ವಿಚಾರವನ್ನು ನನಗೆ ಬಿಡಿ. ಅವರ ಪಟಳವನ್ನು ಕಡಿಮೆಗೊಳಿಸುವುದಕ್ಕಾಗಿ, ಅವರ ಆರ್ಭಟವನ್ನು ಮುಕ್ತಿಸುವುದಕ್ಕಾಗಿ ನಾನು ವಿಶೇಷವಾದಂತಹ ಜ್ಞಾನವನ್ನು, ವಿವೇಕವನ್ನು ಕೆಲವು ಜನ ವೈದ್ಯರಿಗೆ ಕೊಡುವವನಿದ್ದೇನೆ. ವಿಜ್ಞಾನಿಗಳು ಪರಿಶೀಲನೆ ಮಾಡಿಕೊಂಡು ಅದರ ಮೂಲಕ ಪ್ರಯೋಗವನ್ನು ಮಾಡಿಕೊಂಡು ಹೊಸ ಹೊಸ ಔಷಧ ಆವಿಷ್ಕಾರಗಳನ್ನು ಅವರು ಮಾಡುವವರಿದ್ದಾರೆ. ಹೊಸ ಹೊಸ ಶಸ್ತ್ರಚಿಕಿತ್ಸೆ ಹಾಗೂ ಕ್ಷಾಕಿರಣಗಳ ಚಿಕಿತ್ಸೆಗಳ ಮೂಲಕವಾಗಿ ಅರ್ಬುದಾಸುರ ಹಾಗೂ ಏಡ್ಸಾಸುರನನ್ನು ಹತೋಟಿಗೆ ತರುವವರವರಿದ್ದಾರೆ. ಹಾಗಾಗಿ ಅವರ ಚಿಂತೆ ನಿಮಗೆ ಬೇಡ. ನೀವು ನಿಮ್ಮ ಜನರನ್ನು ಸನ್ಮಾರ್ಗಕ್ಕೆ ತನ್ನಿ. ಉಳಿದ ಕೆಲಸವನ್ನು ನಾನು ನೋಡಿಕೊಳ್ಳುತ್ತೇನೆ. ನಮೋ ನಮೋ. ಬಂದಲಾಗ ವೈದ್ಯ ಶ್ರೇಷ್ಠರು ಬಂದಲಾಗ ವೈದ್ಯ ಶ್ರೇಷ್ಠರು ಬಂದಲಾಗ ವೈದ್ಯ ಶ್ರೇಷ್ಠರು
ಸರ್ವರಿಗೂ ನಮಸ್ಕಾರ. ನನ್ನ ವೈದ್ಯ ಮಿತ್ರರೇ, ನಿಮಗೆಲ್ಲರಿಗೂ ನಮಸ್ಕಾರ. ಒಂದು ಮಹತ್ತರವಾದಂತಹ ಸಂಘರ್ಷದ ಕಾಲಘಟ್ಟದಲ್ಲಿ ನಾವಿಲ್ಲಿ ಸೇರಿದ್ದೇವೆ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಮನುಷ್ಯನಿಗೆ ಜೀವನದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಕ್ಕಾಗಿ ಅವನು ಕೆಲಸ ಮಾಡಬೇಕು ಅಂತ. ಹಾಗೆ ಕೆಲಸ ಮಾಡಬೇಕಿದ್ರೆ ಅತಿ ಮುಖ್ಯವಾದದ್ದು ಯಾವುದು? ಆರೋಗ್ಯ. ಆರೋಗ್ಯ ಇಲ್ಲದಿದ್ರೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಮನುಷ್ಯನಿಗೆ ಬರತಕ್ಕಂತಹ ಹಲವು ರೋಗ ರುಜಿನಗಳು ನಮ್ಮ ಪುರಾಣ ಕಾಲದಲ್ಲಿ, ಅವುಗಳ ಪರಿಹಾರಕ್ಕಾಗಿ ನಮ್ಮವರು ಹಿಂದಿನವರು ಎಷ್ಟು ಸಂಶೋಧನೆ ಮಾಡಲಿಲ್ಲ ಹೇಳಿ. ಯಾರ ಅಪೇಕ್ಷೆಯಿಂದಾಗಿ ನಾವಿಲ್ಲಿ ಇಲ್ಲಿ ಅತ್ರಿ, ಆತ್ರೇಯ, ಅಂಗೀರಸ, ಆಶ್ವಲಾಯನ, ಭೃಗು, ಭಾರ್ಗವ, ಬಾದರಾಯಣ, ಬೈಜವಾನ, ಹೀಗೆ ಹಲವು ಋಷಿಮುನಿಗಳು ನಮ್ಮ ಪುರಾಣ ಕಾಲದಲ್ಲಿ ಹೊಸ ಹೊಸ ಸಂಶೋಧನೆಗಳನ್ನ ಮಾಡಿದರು. ಆ ಬಳಿಕ ಆ ಸಂಶೋಧನೆಯನ್ನ ಒಂದು ಒಳ್ಳೆಯ ರೀತಿಯಲ್ಲಿ ವೈಜ್ಞಾನಿಕ ವಿಧಾನವಾಗಿ ಮುಂದುವರಿಸಿದವರು ಯಾರು? ಪಾಶ್ಚಿಮಾತ್ಯರು ತಾನೆ. ಯಾರೆಲ್ಲ? ಹಿಪೋಕ್ರಾಟಸ್, ಎಡ್ವರ್ಡ್ ಜೆನ್ನರ್, ಹಾಗೆ ಲೂಯಿಸ್ ಪ್ಯಾಸ್ಚರ್, ರಾಬರ್ಟ್ ಕಾಕ್ಸ್, ಹೀಗೆ ಹಲವರು, ಅಲೆಕ್ಸಾಂಡರ್ ಫ್ಲೆಮಿಂಗ್ ಇರಬಹುದು, ವಿಲಿಯಂ ಹಾರ್ವೆ ಇರಬಹುದು. ಇಂಥವರ ಸಂಶೋಧನೆಯಿಂದ ಹಲವು ರೋಗಗಳನ್ನ ನಮ್ಮ ಹಿಂದಿನವರು ಬಂಧಿಸಿದರು. ಆ ಮೂಲಕವಾಗಿ ಸಮಾಜಕ್ಕೆ ಒಂದು ಆರೋಗ್ಯ ಭಾಗ್ಯ ಸಿಕ್ಕಿತು ಎನ್ನುವಷ್ಟರಲ್ಲಿ ಮೊನ್ನೆ ನೀವು ನೋಡಿದ್ರಲ್ಲ, ಏಡ್ಸ್ ಆಸುರನ ಪ್ರವೇಶ. ಆ ಮೂಲಕವಾಗಿ ಬಲ ಕಳೆದುಕೊಂಡಿದ್ದಂತಹ ಅರ್ಬುದಾಸರ ಹೊಸ ಬಲದಿಂದ ಜನರನ್ನು ಆಕ್ರಮಿಸಿ ಹೊಸ ಹೊಸ ಅರ್ಬುದ ರೋಗಗಳು ಜನರಲ್ಲಿ ಕಾಣಿಸಿಕೊಳ್ತಾ ಇದೆ. ನಾವೇನು ಸುಮ್ಮನೆ ಕೂತಿದ್ದೇವೋ, ಚಿಕಿತ್ಸೆಯನ್ನ ನೀಡಲಿಲ್ವೋ, ಹೊಸ ಹೊಸ ಸೂಜಿ ಮದ್ದುಗಳನ್ನು ನಾವು ಆವಿಷ್ಕರಿಸಿದೆವು, ಶಸ್ತ್ರಚಿಕಿತ್ಸೆಯನ್ನ ಆವಿಷ್ಕರಿಸಿದೆವು. ಆದ್ರೆ ಏನು ಮಾಡೋಣ, ನಮ್ಮ ಪ್ರಯತ್ನ ಪೂರ್ಣ ಫಲ ಕೊಡಲಿಲ್ಲ. ಕೆಲವೊಮ್ಮೆ ಒಳ್ಳೆ ರೀತಿಯ ಫಲ ಕೊಟ್ಟಿತು, ಆದ್ರೆ ಕೆಲವೊಮ್ಮೆ ನಮ್ಮ ಪ್ರಯತ್ನಕ್ಕೆ ಅಂತಹ ಫಲ ಸಿಕ್ಕಲಿಲ್ಲ. ನಮ್ಮದ್ದಾದಂತಹ ಹೊಸ ಹೊಸ ಆವಿಷ್ಕಾರಗಳನ್ನು ಕಂಡಂತಹ ಜನತೆ ನಮ್ಮ ಮೇಲೆ ಒಂದು ಆಶ್ವಾಸನೆಯನ್ನು ಇಟ್ಟು ಬಂದು ನಮ್ಮಲ್ಲಿ ಒಂದು ನಿರೀಕ್ಷೆಯಿಂದ ಬಂದಾಗ ಕೆಲವೊಮ್ಮೆ ಆ ನಿರೀಕ್ಷೆ ಹುಸಿಯಾದಾಗ ಏನಾಗ್ತದೆ? ಹತಾಶೆ ಆಗ್ತದೆ. ಅಂತ ಹತಾಶೆಯ ಸಂದರ್ಭದಲ್ಲಿ ಕೆಲವೊಮ್ಮೆ ಅವರು ಹತಾಶೆಗೊಂಡು ವೈದ್ಯರನ್ನು ಆಕ್ರಮಣ ಮಾಡಿದ್ದು ಉಂಟು. ಆದ್ರೆ ಏನು ಮಾಡೋಣ ಹೇಳಿ, ನಾವು ಅದನ್ನ ಹಾಗೆ ಭವಿಸ್ಲಿಕ್ಕೆ ಆಗುದಿಲ್ಲ. ನಾವು ಅದಕ್ಕೊಂದು ಜಾಸ್ತಿ ಆಗ್ತಾ ಉಂಟು. ಹಾಗಾಗಿ ನಾವು ಅದಕ್ಕೊಂದು ಪರಿಹಾರ ಹುಡುಕಬೇಕಲ್ವಾ? ಪ್ರಯತ್ನ ಮಾಡ್ತೇವೆ. ಹೀಗಾಗಿ ನಾನು ಇದಕ್ಕೆ ಆಲೋಚನೆ ಮಾಡಿ ಕಂಡುಕೊಂಡದ್ದು ಏನು ಗೊತ್ತೋ, ಈ ಅರ್ಬುದಾಸರಿಂದ ಬರತಕ್ಕಂತಹ ತೊಂದರೆಗಳಿಗೆ ವೈದ್ಯರಾದ ನಾವು ಮಾತ್ರ ಹೋರಾಡಿದರೆ ಸಾಕಾಗ್ಲಿಕ್ಕಿಲ್ಲ. ಮತ್ತೆ ಕಾಯಿಲೆಯಿಂದ ಬಳಲುತ್ತಿರತಕ್ಕಂತಹ ಜನರು ಕೂಡ ಕೆಲವೊಂದು ವಿಷಯಗಳನ್ನು ತಿಳಿದುಕೊಂಡು ಆ ಮೂಲಕವಾಗಿ ಅದಕ್ಕೆ ಅವರೇ ಒಂದು ಪ್ರಥಮ ರಕ್ಷಣಾ ಕವಚವನ್ನ ಮಾಡಬೇಕು ಅಂತ ಹೇಳುದ ನೀವು. ಮತ್ತೆ ಅಲ್ಲೂ ಅದಕ್ಕಾಗಿಯೇ ಇಲ್ಲಿ ನಾವೆಲ್ಲರೂ ಸೇರಿದ್ದೇವೆ, ಭಗವಂತನ ಒಂದು ನಿರ್ದೇಶನದಂತೆ. ಹಾಗಾಗಿ ಎಲ್ಲರೂ ಬಂದಿದ್ದೀರಲ್ಲ, ಅಂದ ಹಾಗೆ ನಿಮ್ಮ ಪರಿಚಯ ಹೇಳಲಿಕ್ಕೆ ಬರ್ತೇನೆ ನಾನು. ಏನು? ಓಹೋ, ನಮಸ್ಕಾರ ಸಂಖ್ಯವಿತ್ತುಲವ್ರೆ. ನಮಸ್ಕಾರ. ಬಹಳ ಹಿರಿಯ ವೈದ್ಯರು ನೀವು. ನಿಮ್ಮ ಜೀವಮಾನ ನೀವು ಎಷ್ಟು ಈ ರಂಗದಲ್ಲಿ ನೀವು ಮೆರೆದಿದ್ದೀರಿ. ಹೆಚ್ಚು ಸಮಯ ಇಲ್ಲ, ಆದ್ರೂ ನಿಮ್ಮ ಪ್ರಯತ್ನ ನಡೀತಾ ಉಂಟು. ಬಹಳ ಅನುಭವಿ ಸಾಧ್ಯಾದಷ್ಟು ಮಾಡ್ತೇನೆ. ಹಾಗೆ ಬಹಳ ಸಂತೋಷ. ವೈದ್ಯರಾದ ಅಮೃತಾದೇವಿ ಅವರು ಸ್ತ್ರೀರೋಗ ತಜ್ಞರು. ಬಹಳ ಸಂತೋಷ, ನೀವು ಬಂದದ್ದು ಒಳ್ಳೆಯದು. ತುಂಬಾ ಜನ ಹೆಂಗಸರು ಸೇರಿದ್ದಾರೆ. ಅವರ ಒಂದು ಸಮಸ್ಯೆಗಳನ್ನು ಹೇಳಿಕೊಳ್ಳಲಿಕ್ಕೆ ಬಹುಶಃ ನಮಗಿಂತ ಜಾಸ್ತಿ ನಿಮ್ಮ ಹತ್ರವೇ ಅವರು ನಾಚಿಕೆ ಬಿಟ್ಟು ಹೇಳಿಕೊಳ್ಳಬಹುದು ಅಂತ ಅನ್ನಿಸ್ತದೆ. ಇನ್ನು ಯಾರಿದ್ದಾರೆ? ನಮ್ಮ ಹೊಸ ವೈದ್ಯರು ಗುರುಪ್ರಸಾದರು. ಅಲ್ಲ, ಹೊಸ ವೈದ್ಯರಂತ ಇರಬಹುದು, ಅವರ ಜ್ಞಾನ ಭಂಡಾರಕ್ಕೆ ಮಾತ್ರ ಕಡಿಮೆ ಇಲ್ಲ. ಅವರು ಪೂರ್ತಿ ಸಣ್ಣದಾದ್ರು ಕೀರ್ತಿ ದೊಡ್ಡದು. ಮತ್ತೆ ಅಲ್ಲೂ ಅಂದ್ರೆ ಈಗ ಈ ಹಳೆಯ ವೈದ್ಯರ ಜೊತೆಯಲ್ಲಿ ಸಹವಾಸ ಮಾಡುವಾಗ ಬರುವ ಹೊಸ ವೈದ್ಯರು ಸ್ವಲ್ಪ ಜಾಸ್ತಿ ಜ್ಞಾನ ಇಟ್ಟುಕೊಂಡೇ ಬರ್ಬೇಕು, ಇಲ್ಲಾಂದ್ರೆ ಕಷ್ಟ ಆಗ್ತದೆ ಅಲ್ವಾ? ಹಾಗೆ ಜನರಿಗೆ ಸರಿಯಾದ ಸೇವೆ ಸಿಗ್ಬೇಕು. ಮತ್ತೆ ನಿಮ್ಮಂತ ದೊಡ್ಡ ಶಸ್ತ್ರಚಿಕಿತ್ಸೆ ಪರಿಣಿತರಾದ್ರೆ, ನಿಮ್ಮಂತ ದೊಡ್ಡ ಐತಾಳ್ ಡಾಕ್ಟರ್ ಇರುವಾಗ ನಮಗೆ ಏನು ಹೆದರಿಕೆ ಇಲ್ಲವೇ ಇಲ್ಲ. ಅಲ್ಲ, ನನ್ನ ಬಗ್ಗೆ ಹೇಳುವುದಿದ್ರೆ ನಾನು ಕೂಡ ಶಸ್ತ್ರಚಿಕಿತ್ಸಾ ಪರಿಣಿತ ಹೌದು. ನಮ್ಮ ತಂದೆಯವರು ಶಾಸ್ತ್ರದಲ್ಲಿ ನುರಿತರು. ಶಾಸ್ತ್ರ ಸರಿ ತಲೆಗೆ ಹೋಗಲಿಲ್ಲ ಅಂತ ಶಸ್ತ್ರ ಹಿಡ್ಕೊಂಡು ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದೇನೆ. ಏನೇ ಆಗಲಿ, ಅಂತೂ ನಾವೆಲ್ಲರೂ ಇಲ್ಲಿ ಸೇರಿರತಕ್ಕಂತಹದ್ದು ಒಂದು ವಿಶೇಷವಾದ ಒಂದು ಕಾರ್ಯಕ್ಕಾಗಿ. ಈ ಸಂದರ್ಭದಲ್ಲಿ ನಾವು ಒಂದು ಉಪದೇಶವನ್ನ ಜನರಿಗೆ ಹೇಗೆ ಬಿಂಬಿಸಬೇಕು ತಾವು ಮುಂದುವರಿಸ್ತೀವಿ. ಕಾಗಿತವನು
ತಿನ್ನದಿರಿ ಅಹಿತವನ್ನು ಹಣ್ಣು ತರಕಾರಿಯನ್ನು ಸನುಮತದಿ ಸೇವಿಸಿ ಹಣ್ಣು ತರಕಾರಿಯನ್ನು ಸನುಮತದಿ ಸೇವಿಸಿ ವ್ಯಾಯಾಮದಲ್ಲಿ ಒಡಲ ಬಂಧಿಸುತ್ತ ವೈದ್ಯ ಸಂಪರ್ಕದೊಳು ಇರಿ ಸಾಕು ಅನುಮಾನ ಬೇಡ ಇದಕ್ಕೆ ತಿನ್ನದಿರಿ ಅಗಿತವನು ಪ್ರಪಂಚದ ಜನರಲ್ಲಿ ಅರ್ಬುದ ರೋಗವು ಮಿತಿಮೀರಿ ಹೆಚ್ಚಾಗುತ್ತಾ ಇದೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅರ್ಬುದ ರೋಗವನ್ನ ಹೇಗೆ ಹಿಮ್ಮೆಟ್ಟಿಸಬಹುದು ಅಂತ ಹೇಳಿ ನಾವು ಎಲ್ಲ ವೈದ್ಯರುಗಳು ಆ ಅಭಿಪ್ರಾಯವನ್ನ ಮಂಡಿಸಬೇಕು. ಆಮೇಲೆ ಜನರಿಗೆ ಸುಖಕರವಾದಂತಹ ಒಂದು ಚಿಕಿತ್ಸೆಯನ್ನ ಕೊಟ್ಟು ತನ್ಮೂಲಕವಾಗಿ ಅದನ್ನ ಸರಿಯಾಗಿ ಹೊಂದಿ ಆಗುವಂತೆ ನಾವು ಮಾಡಬೇಕು. ಅದಕ್ಕೆ ಬೇಕಾಗಿ ಹಿತಮಿತವಾದಂತಹ ಆಹಾರವನ್ನ ಪ್ರತಿಯೊಬ್ಬರು ಪ್ರತಿ ದೈನಂದಿನ ಸಮಯಕ್ಕೆ ಸರಿಯಾಗಿ ಆಹಾರಗಳನ್ನು ತೆಗೆದುಕೊಂಡು ಅವರ ದೇಹ ರಕ್ಷಣೆಯನ್ನ ಅವರವರೇ ಮಾಡಿಕೊಳ್ಬೇಕು. ಅತಿಯಾಗಿ ಯಾವುದೇ ಆಹಾರವನ್ನ ಸೇವಿಸುವುದು ಒಳ್ಳೆಯದಲ್ಲ. ಇನ್ನು ಇದಕ್ಕೆಲ್ಲ ಇನ್ನೊಂದು ವ್ಯವಸ್ಥೆ ಅಂದರೆ ದುಶ್ಚಟಗಳು. ಯಾವುದೇ ದುಶ್ಚಟಗಳನ್ನ ನಾವು ಅದಕ್ಕೆ ಎಡೆ ಕೊಡಬಾರದು. ದುಶ್ಚಟ ಅಂದರೆ ತಂಬಾಕು, ಬೀಡಿ, ಸಿಗರೇಟು, ಇನ್ನು ಎಲೆ ಅಡಿಕೆ ತಿನ್ನುವುದು. ಕೆಲವರೆಲ್ಲ ಎಲೆ ಅಡಿಕೆ ತಿನ್ನುವುದಂದ್ರೆ ಬಾಯಲ್ಲಿ ಆ ಎಲೆ ಅಡಿಕೆಯನ್ನು ಹಾಕಿಕೊಂಡು ಅದನ್ನು ಅರ್ಧ ಗಂಟೆ 1 ಗಂಟೆ ಹಾಗೇ ಮಾಡ್ತಾರೆ. ನೀವು ನೋಡಿರ್ಬೋದು, ಭಾಗವತರುಗಳು ಕೆಲವರು ತಿಂದು ಒಂದು ಮಾತಾಡ್ತಾರೆ, ಪದ್ಯ ಹೇಳ್ತಾರೆ, ಏನಂತ ಇಲ್ಲ. ಈಗಾಗಲೇ ನಾವು ನೋಡಿದಾಗ ಎಷ್ಟೋ ಜನರು ಎಲೆ ಅಡಿಕೆಯಿಂದಾಗಿ ಮಿತಿಮೀರಿದ ಅವರವರ ಆರೋಗ್ಯವನ್ನ ಕೆಡಿಸಿಕೊಂಡವರು ಇದ್ದಾರೆ. ಉತ್ತಮವಾದಂಥ ಗಾಳಿ ಸೇವನೆ ಹಾಗೂ ನೀರಿನ ಇದರಿಂದಾಗಿ ನಮ್ಮ ಆರೋಗ್ಯವನ್ನ ಸರಿ ಮಾಡಿಸಿಕೊಳ್ಳಬಹುದು. ಆಮೇಲೆ ಇನ್ನೊಂದು ದೊಡ್ಡ ದುಶ್ಚಟ ಅಂದರೆ ಮದ್ಯಪಾನ. ಅದಕ್ಕೆ ಇತಿಮಿತಿ ಇಲ್ಲ. ಅದರಿಂದಾಗಿ ಎಷ್ಟೋ ಜನ ಸರ್ವಸ್ವವನ್ನು ಕಳೆದುಕೊಂಡು ಸಂಸಾರದಲ್ಲಿ ಬಹಳ ಕಷ್ಟಪಡುತ್ತಾ ಇದ್ದಾರೆ. ಇನ್ನು ಕಡೆಯದಾಗಿ ವ್ಯಾಯಾಮದ ವಿಷಯಕ್ಕೆ ನಾವು ಹೋದರೆ ನಮ್ಮ ದೇಹದ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಳುವುದು ಹೇಗೆ ಅಂತ ಹೇಳಿ ದಿನಾ ಒಂದು ವ್ಯಾಯಾಮವನ್ನು ನಾವು ಸರಿಯಾಗಿ ಮಾಡಬೇಕು. ಒಂದು 4-5 ಗಂಟೆ ಆದರೂ ಕೂಡ ನಾವು ಸರಿಯಾಗಿ ನಡೆದುಕೊಂಡು ಅಥವಾ ಸೈಕಲ್ಗಳಲ್ಲಿ ಯಾವುದರಲ್ಲಿ ಆದರೂ ಹೋಗಿ ನಮ್ಮ ವ್ಯಾಯಾಮವನ್ನು ನಾವು ನೋಡಿಕೊಳ್ಬೇಕು. ಇನ್ನು ನಮಗೆ ಎಲ್ಲಿವರೆಗೆ ಅಂತ ಹೇಳಿದರೆ ಸರಿಯಾಗಿ ಬೆವರು ಬರುವಲ್ಲಿವರೆಗೂ ಕೂಡ ನಾವು ವ್ಯಾಯಾಮವನ್ನು ಮಾಡಿ ತನ್ಮೂಲಕವಾಗಿ ವ್ಯಾಯಾಮದ ವಿಷಯ ಬಂದಾಗ ನಿಮ್ಮ ಉದಾಹರಣೆ ಆಗಲಿಕ್ಕಿಲ್ಲ, ಗುರುಪ್ರಸಾದರ ಉದಾಹರಣೆ ಸರಿಯಾದ ನನ್ನ ಗುರುಗಳ ನಾನು ವ್ಯಾಯಾಮ ಹೇಳಲಿಕ್ಕಿರುವವರಷ್ಟೇ ಹೊರತು ಮಾಡ್ಲಿಕ್ಕಿರುವಲ್ಲ ಅಂತ ಹೇಳಿ ನಿಮಗೆ ಗೊತ್ತುಂಟಲ್ಲ. ಹಾಗಾಗಿ ನಾನು ಉಪದೇಶ ಕೊಡ್ಲಿಕ್ಕಿರುವಷ್ಟೇ ಹೊರತು ಅದನ್ನು ಇಲ್ಲಿ ಮಾಡಿಲ್ಲ. ಆದ್ರೆ ನನಗೆ ಇಷ್ಟವರೆಗೆ ಯಾವ ತೊಂದರೆಯೂ ಇಲ್ಲ. ಯಾಕೆಂತ ಹೇಳಿದ್ರೆ ದುಶ್ಚಟ ಯಾವುದೂ ಇಲ್ಲ ನನ್ನಲ್ಲಿ. ಆದ ಕಾರಣ ನನ್ನ ಈ ದೇಹ ಪ್ರಕೃತಿಯನ್ನು ನೋಡಿ ನಿಮಗೆ ಇವನಿಗೆ ಅರ್ಬುದ ರೋಗ ಇರ್ಬೋದು ಅಂತ ಹೇಳಿ ಕನಮನಸ್ಸಿನಲ್ಲಿ ಬೆಳೆಸಬೇಡಿ. ಅದು ಬರ್ಲಿಕ್ಕೂ ಇಲ್ಲ. ಅದರಿಂದ ಮೊದಲು ಬೇರೆ ರೋಗದಲ್ಲಿ ನಾನು ಹೋಗ್ಲಿಕ್ಕೂ ಸಾಕು. ಆದರೆ ನೀವು ಜನರನ್ನ ನಾವು ಹಿತಮಿತದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಬೇಕಾಗಿ ನಾನು ಈ 3 ಸೂತ್ರಗಳನ್ನ ನಿಮಗೆ ಹೇಳಿದ್ದೇನೆ. ಬಹಳ ಸಂತೋಷ. ಇನ್ನು ನಮ್ಮ ಸ್ತ್ರೀರೋಗ ತಜ್ಞರಾದಂತಹ ಅಮೃತಾದೇವಿಯವರು ಅಲ್ಲಿ ಹಲವಾರು ವಿಷಯಗಳು ಇದೆ. ಅವರು ಏನು ಹೇಳ್ತಾರೆ ಅಂತ ಹೇಳಿ ಅವರ ಅಭಿಪ್ರಾಯವನ್ನ ನಾವು ಕೇಳುವಂತರಾಗುವ. ಆಯ್ತು ಮಹಿಳೆಯರೇ, ಹೇಳುತ್ತೇನೆ. ಹೆಣ್ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಅರ್ಬುದ ರೋಗಗಳು 2: ಗರ್ಭಕೋಶದ ಕೊರಳಿನ ಅಥವಾ ಕತ್ತಿನ ಅರ್ಬುದ ರೋಗ ಮತ್ತು ಸ್ತನದ ಅರ್ಬುದ ರೋಗ. ಈ ಗರ್ಭಕೋಶದ ಕೊರಳಿನ ಅರ್ಬುದ ರೋಗ ಬಗ್ಗೆ ಹೇಳುವುದಾದರೆ ಇದು ಸಾಮಾನ್ಯವಾಗಿ ಒಂದು ವೈರಾಣುವಿನ, ಅದರ ಹೆಸರು HPV ಅನ್ನುವ ಸೋಂಕಿನಿಂದಾಗಿ ಬರುವುದು. ಈ ಸೋಂಕನ್ನ ನಮಗೆ ಗುಣ ಮಾಡಲಿಕ್ಕೆ ಆಗುವುದಿಲ್ಲ. ಹೆಚ್ಚಾಗಿ ಈ ಸೋಂಕು ಹೆಚ್ಚಿನವರಲ್ಲಿ ಇದು ಗುಣಮುಖವಾಗ್ತದೆ. ಅದು ಕೆಲವೊಬ್ಬರಲ್ಲಿ ಇದು ಬದಲಾವಣೆಗಳಾಗಿ ಅರ್ಬುದ ರೋಗವಾಗುತ್ತದೆ. ಅರ್ಬುದ ರೋಗ ಬರದಿದ್ದಾಗಿ ಮೊದಲೇ ಕಂಡುಹಿಡಿಬಹುದು. ಅದೇ ನಮ್ಮ ವೈದ್ಯಕೀಯ ಪದ್ಧತಿಯಲ್ಲಿ ಒಂದು ಸುಲಭವಾದ ಪರೀಕ್ಷೆ ಉಂಟು, ಪ್ಯಾಪ್ ಸ್ಮಿಯರ್ ಅನ್ನುವ ಪರೀಕ್ಷೆ.
ಇದನ್ನು ಮಾಡಿದರೆ ಆ ಬದಲಾವಣೆಗಳ ಸಮಯದಲ್ಲಿ ಅದನ್ನು ಕಂಡುಹುಡುಕಿ ಅದಕ್ಕೆ ಒಳ್ಳೆಯ ಚಿಕಿತ್ಸೆ ಮಾಡಿದ್ರೆ ಅರ್ಬುದ ರೋಗ ಬರುವುದೇ ಇಲ್ಲ. ಬಹಳ ಸಂತೋಷ. ನೀವು ಸ್ತನದ ಒಂದು ಅರ್ಬುದ ರೋಗ ಬಗ್ಗೆ ಹೇಳಿದ್ರಲ್ಲ, ಅದನ್ನು ಇನ್ನೊಂದು ವಿಷಯ, ಈ ಗರ್ಭಕೋಶ ಕೊರಳಿನ ಅರ್ಬುದ ರೋಗಕ್ಕೆ ಒಂದು ಲಸಿಕೆಯುಂಟು. ಈ ಪ್ಯಾಪ್ಸ್ಮಿಯರ್ ಮತ್ತು ಈ ಲಸಿಕೆಯನ್ನು ಉಪಯೋಗಿಸಿದ್ರೆ ಈ ಅರ್ಬುದ ರೋಗ ಬರುವಂತ ನಮ್ಮ ಹೆಂಗಳೆಯರ ಸಂಖ್ಯೆಯನ್ನು ಬಹಳಷ್ಟು ಕಡಿಮೆ ಮಾಡಬಹುದು. ಈಗ ಈ ಸ್ತನದ ಅರ್ಬುದ ರೋಗದ ಬಗ್ಗೆ ಹೇಳುವುದಾದರೆ ಇದನ್ನು ಹೆಣ್ಮಕ್ಕಳೇ ನಮಗೆ ಪ್ರಾರಂಭಿಕ ಹಂತದಲ್ಲಿ ಹುಡುಕಲು ಸಹಾಯ ಮಾಡ್ಬೋದು. ಅವರು ಪ್ರತಿ ತಿಂಗಳು ತಮ್ಮ ಸ್ತನವನ್ನು ಪರೀಕ್ಷೆ ಮಾಡಿಕೊಂಡಾಗ ಅದರಲ್ಲಿ ಏನಾದರೂ ವ್ಯತ್ಯಾಸ ಕಂಡಾಗ ವೈದ್ಯರಲ್ಲಿ ಹೋಗಿ ತಪಾಸಣೆ ಮಾಡಿಸಿಕೊಳ್ಳಬೇಕು. ಅವರು ಬೇಕಿದ್ರೆ ಅಲ್ಟ್ರಾಸೌಂಡ್ ಅಥವಾ ಮ್ಯಾಮೋಗ್ರಾಮ್ ಅನ್ನುವ ತಪಾಸಣೆ ಮಾಡಿ ಅದು ಅರ್ಬುದ ರೋಗವೋ ಅಲ್ಲವೋ ಅಂತ ತಿಳಿಸ್ತಾರೆ. ಹೆಚ್ಚಾಗಿ ಇದು ಅರ್ಬುದ ರೋಗವಾಗಿರುವುದಿಲ್ಲ, ಆದರೆ ಅದೇ ಹೆಚ್ಚಾಗಿ ಗೊತ್ತಿರೋದಿಲ್ಲ. ಆದರೆ ಅದನ್ನು ಪ್ರಾರಂಭಿಕ ಹಂತದಲ್ಲೇ ಕಂಡುಹುಡುಕಿದ್ರೆ ಅದಕ್ಕೆ ಒಳ್ಳೆ ಚಿಕಿತ್ಸೆ ಮಾಡಿದ್ರೆ ನಮ್ಮ ಹೆಂಗಳೆಯರಿಗೆ ಗುಣ ಆಗಿ ಅವರು ಬಾಳುವನ್ನು ತುಂಬಾ ಕಾಲ. ನೀವು ಹೇಳೋದು ಪ್ರಾರಂಭದ ದಿವಸಗಳಲ್ಲಿ ಇದಕ್ಕೆಲ್ಲ ಸರಿಯಾದ ಅದೇ ಮುಖ್ಯವಾಗಿ ನಮಗೆ ಅರ್ಥವಾಗಬೇಕಾಗಿದೆ. ಇನ್ನು ಅಲ್ಲದೆ ಕೆಲವು ಬಾಯಿ ಹುಣ್ಣಿನ ಅರ್ಬುದ ಇರ್ಬೋದು ಅಥವಾ ಕರುಳಿನ ಅರ್ಬುದ, ಇದನ್ನು ನಾವು ಬರುತ್ತದ ಅಂತ ಮೊದಲೇ ತಿಳ್ಕೊಂಡು ಅದಕ್ಕೆ ಮದ್ದು ಮಾಡಿದ್ರೆ ಬರದೇ ಇರುವಾಗೂ ಮಾಡಬಹುದು ಅಥವಾ ಪ್ರಾರಂಭಿಕ ಹಂತದಲ್ಲಿಯೇ ಸಂಪೂರ್ಣ ಗುಣಮುಖರಾಗ್ತಾರೆ. ಖಂಡಿತ. ಆದರೆ ಕೆಲವು ಇದು ಆಗಲಿಲ್ಲ ಅಂತ ಆದ್ರೆ ಏನು ಮಾಡುವುದು? ನಮ್ಮ ಗುರುಪ್ರಸಾದ್ ಇದನ್ನು ವಿವರಿಸ್ತೀರಾ? ದೇವಿಯವರು ನೀವು ಹೇಳಿದ ಮಾತು 100ಕ್ಕೆ 100 ಸತ್ಯ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ. ಮೊದಲ ಹಂತದಲ್ಲಿ ಬಂದ್ರೆ ಶಸ್ತ್ರಚಿಕಿತ್ಸೆಯಿಂದ ಪೂರ್ತಿ ವಾಸಿಯೇ ಆಗುತ್ತೆ. ಇದರಲ್ಲಿ ನಿಮ್ಮ ಅಭಿಪ್ರಾಯ? ಶಸ್ತ್ರಚಿಕಿತ್ಸೆ ನಾವು ಆರಂಭದ ಹಂತದಲ್ಲಿ ಅದು ರಕ್ತದಲ್ಲಿ ಸೇರಿಕೊಳ್ಳದಿದ್ರೆ ಮಾಡಬಹುದು. ಆದರೆ ಅದು ಸೇರಿಕೊಂಡ ನಂತರ ನಾವು ನಿಮ್ಮಲ್ಲಿಯೇ ಕೇಳಬೇಕು, ನಿಮ್ಮ ಬತ್ತಳಿಕೆಯಲ್ಲಿ ಏನಾದ್ರೂ ಉಂಟಾ ಅಂತ ಹೇಳಿ. ತುಂಬಾ ಅಸ್ತ್ರಗಳಿವೆ. ಹೇಳಿ ನೋಡು ಒಮ್ಮೆ. ಕೊನೆ ಹಂತದಲ್ಲಿ ಈ ಭಾರತದಲ್ಲಿ ಬರೋರೆಲ್ಲರೂ ಆಲ್ಮೋಸ್ಟ್ ಕೊನೆ ಹಂತದಲ್ಲೇ ಬರ್ತಾರೆ. ಕೊನೆ ಹಂತದಲ್ಲಿ ಬಂದಾಗ ನಮ್ಮ ಹತ್ರ ತುಂಬಾ ಅಸ್ತ್ರಗಳಿವೆ. ನೀವು ಮೊದಲೇ ಕೇಳಿರ್ತೀರ ಕೀಮೋಥೆರಪಿ ಅಂತ. ಈಗಂತೂ ತಲೆ ಕೂತು ಹೋಗದ ಕೀಮೋಥೆರಪಿಯೂ ಇದೆ. ಅದು ಉಂಟಾ? ಅದು ಅಷ್ಟೇ ಪರಿಣಾಮಕಾರಿಯಾಗಿರುತ್ತೆ. ಅದನ್ನು ಬಿಟ್ಟರೆ ಬೇರೆ ಇಮ್ಯುನೋಥೆರಪಿ ಅಂತ ಹೇಳ್ತೇವೆ. ಎಲ್ಲೆಲ್ಲಿ ಹರಡಿದೆ ಅಲ್ಲಿ ಹೋಗಿ ಅದನ್ನು ಸಾಯಿಸುವಂತ ಶಕ್ತಿ ಮದ್ದಿಗಿದೆ. ಇದನ್ನು ಬಿಟ್ಟರೆ ಒಬ್ಬೊಬ್ಬರಿಗೆ ಒಂದೊಂದು ತರದ ಅರ್ಬುದ ಕಾಯಿಲೆ ಬರುತ್ತೆ. ಅದನ್ನು ಚಿಕಿತ್ಸೆ ಕೊಡ್ಲಿಕ್ಕೆ ಅದನ್ನು ಸಂಬಂಧಪಟ್ಟ ಮಾತ್ರೆಗಳಿದೆ. ಒಬ್ಬರಿಗೆ ಒಂದು ಮಾತ್ರೆ ಇದೆ, ಇನ್ನೊಬ್ಬರಿಗೆ ಬೇರೆನೇ ಮಾತ್ರೆ ಇರ್ಬೋದು. ಅದನ್ನು ಟಾರ್ಗೆಟೆಡ್ ಥೆರಪಿ ಅಥವಾ ಮ್ಯಾಜಿಕ್ ಬುಲೆಟ್ಸ್ ಅಂತ ಹೇಳ್ತೇವೆ. ಇಲ್ಲ ಆದರೆ ಮಂಗಳೂರಲ್ಲಿ ಇನ್ನೊಂದು ಹೊಸ ಚಿಕಿತ್ಸೆಗಳಿದೆ. ಯಾವುದೆಂದರೆ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಇರ್ಬೋದು, ಇಲ್ಲ ಲಸಿಕೆ ಇರ್ಬೋದು. ಕ್ಯಾನ್ಸರಿಗೆ ಲಸಿಕೆ ಅಂತಲೂ ಹೇಳ್ತೇವೆ. ತುಂಬಾ ಚಿಕಿತ್ಸೆಗಳು ಮಂಗಳೂರಲ್ಲಿದೆ. ಹೆದರಬೇಕಾಗಿಲ್ಲ. ಕೊನೆ ಹಂತದಲ್ಲಿ ಬಂದರೂ ನಾವು ಅದನ್ನು 10 ರಿಂದ 15 ವರ್ಷ ನಿಯಂತ್ರಣವಿರ್ಬೋದು. ಸಕ್ಕರೆ ಕಾಯಿಲೆ, BP ಕಾಯಿಲೆ ಹೇಗೆ 10 ರಿಂದ 15 ವರ್ಷ ಕಂಟ್ರೋಲ್ ಅಲ್ಲಿ ಬರುತ್ತದೆ, ಹಾಗೆ ಈ ಕಾಯಿಲೆಯು ನಾವು 10 ರಿಂದ 15 ಬಡವರಿಗೆ ಇದು ನನ್ನ ಪ್ರಶ್ನೆಯು ಅದಿತ್ತು. ಬಡವರಿಗೂ ಕೂಡ ಇಂತಹ ಒಂದು ಚಿಕಿತ್ಸೆ ಬಹಳ ಕಷ್ಟ ಆದೀತು. ಆ ಸಂದರ್ಭದಲ್ಲಿ ನಾವು ಜನರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಸಂಘ ಸಂಘಟನೆಗಳು ಅಥವಾ ದಾನಿಗಳು ಉದಾರವಾಗಿ ಇಂಥವರಿಗೆ ಸಹಾಯವನ್ನು ನೀಡಿದರೆ ಬಹುಶಃ ಅಂತ ರೋಗಿಗಳಿಗೆ ಒಳ್ಳೆಯದಾಗುತ್ತದೆ ಅಂತ ನಾನು ಎಣಿಸ್ತೇನೆ. ಇನ್ನು ಇಷ್ಟೆಲ್ಲ ವಿಷಯಗಳನ್ನು ನಾವು ಈ ಸಂಘದಲ್ಲಿ ನಾವು ಪ್ರಸ್ತಾಪಿಸಿದೆವು. ಇವನ್ನೆಲ್ಲ ನೋಡುವಾಗ ಈ ನಮ್ಮ ವಿಷಯಗಳಿಗೆ ಒಂದು ಆಕಾರವನ್ನ ಬರುವುದನ್ನು ನಾವು ಕಾಣುತ್ತಿದ್ದೇವೆ. ಅದುವೇ ಅಲ್ಲಿ ನೋಡಿ ಔಷಧ ಕುಮಾರನಾಗಿ ಔಷಧ ಕುಮಾರಿಯಾಗಿ ಬರುತ್ತಾ ಇದ್ದಾರೆ. ಅವರನ್ನ ನಾವು ಅರ್ಬುದಾಸುರನ ಹತ್ಯೆಗಾಗಿ ನೇಮಿಸುವ ಎನ್ನುವುದಾಗಿ ಹೇಳಿ ಇಲ್ಲಿಂದ ನಾವು ವಿರಾಮಗೊಳ್ಳುವ.
ವಿಜ್ಞಾನಿಗಳು, ಶಾಸ್ತ್ರಜ್ಞರು, ಮುಖ್ಯವಾಗಿ ಶ್ರೀದೇವರ ಅನುಗ್ರಹದಿಂದ ಜನಿಸಿದವಳು ನಾನು. ನನ್ನೊಂದಿಗೆ ಹುಟ್ಟಿದವರು ಅನೇಕರಿದ್ದಾರೆ. ಇವರೆಲ್ಲರಿಗೂ ನಾನು ದೊಡ್ಡವಳಾದುದರಿಂದ ನನ್ನನ್ನು ಔಷಧಾದೇವಿ ಎಂದು ಕರೆಯುತ್ತಾರೆ. ನಮ್ಮ ಹುಟ್ಟಿನ ಉದ್ದೇಶ ಈ ಅರ್ಪದಾಸುರ, ಏಸಾಸುರ ಹಾಗೂ ವಿಷಕನ್ಯರ ಸೊಕ್ಕನ್ನು ಮುರಿಯುವುದು, ಅವರ ಅಟ್ಟಹಾಸವನ್ನು ನೀಗಿಸುವುದು, ಮನುಜರಿಗೆ ಆರೋಗ್ಯವನ್ನು ಕಲ್ಪಿಸಿಕೊಡುವುದು. ಎಂದು ತಡ ಮಾಡುದುಚಿತವಲ್ಲ, ನಾನೊಬ್ಬಳೇ ಹೋಗುವುದು ಸರಿಯಲ್ಲ. ನನ್ನ ಒಳ ಹುಟ್ಟಿನವನಾದಂತಹ ತಮ್ಮನ ಕರೆಸಿದ ಕಾರಣವೇನು? ಅದೇನೇ ಆಗಿರಲಿ, ನಿನ್ನೊಂದಿಗೆ ನಾನಿದ್ದೇನೆ. ತಮ್ಮ, ಅರ್ಬುದಾಸುರ, ಏಸಾಸುರ ಹಾಗೂ ವಿಷಕನ್ಯರ ಸೊಕ್ಕನ್ನು ಮುರಿಯಬೇಕು. ಇನ್ನು ತಡ ಮಾಡುವುದು ಸರಿಯಲ್ಲ. ಹೆಚ್ಚು ಮುಂದುವರಿಯಬೇಡ. ಇದುವರೆಗೆ ನಿನ್ನದೆಷ್ಟೋ ಸಾವು ನೋವುಗಳು ಸಂಭವಿಸಿರಬಹುದು. ಆದರೆ ಇನ್ನು ಮುಂದೆ ನಿನ್ನ ಆಟ ನಡೆಯುವುದಿಲ್ಲ. ನಾನು ಔಷಧ ಕುಮಾರ ಬಂದಿದ್ದೇನೆ. ಇನ್ನು ನೀನು ಯಾರು ಮಹ? ನಿನ್ನ ಸಾಮರ್ಥ್ಯ ಯಾರು? ನೋಡೋಣ.
ಔಷಧ ಕುಮಾರನು ಏಟ್ಸಾಸುರನನ್ನು ಸೋಲಿಸಿದ ಎಂಬ ಕಾರಣಕ್ಕೆ ನೀನು ಬೀಗಬೇಡ. ಏನೋ ನೀನು ನನ್ನನ್ನು ಸೋಲಿಸಲಿಕ್ಕೆ ಬಂದೆಯ? ಹೌದು. ಸಾಧ್ಯವೇ ಇಲ್ಲ. ನನ್ನ ಪೆಟ್ಟಿನ ರುಚಿ ಏನೆಂದು ಬಲ್ಲೆಯ? ನಾನು ರಚಿಸಿದ ವ್ಯೂಹವನ್ನು ಯಾರಿಂದಲೂ ಛೇದಿಸಲಿಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆ ಮಾತಿನಲ್ಲಿ ಹೇಳುತ್ತೇನೆ ಕೇಳು. ಏನು? ತಂದದಾರಿಗೆ ಸುಂಕವಿಲ್ಲ ಎಂಬುವ ಹಾಗೆ ಮುಂದೆ ಹೋದರೆ ಲೇಸು, ಇಲ್ಲವಾದರೆ ನನ್ನ ಸೋಲು ಖಚಿತ. ಬಹುಶಃ ಇದಕ್ಕೆಲ್ಲ ಕಾರಣ ಏನು? ಜನರ ಪರಿವರ್ತನೆ. ಒಳ್ಳೆಯ ಆಹಾರವನ್ನು ಸ್ವೀಕರಿಸುತ್ತಿದ್ದಾರೆ, ದುಶ್ಚಟ ದುಷ್ಕರ್ಮದಿಂದ ದೂರ ಹೋಗುತ್ತಾ ಇದ್ದಾರೆ. ಏನು ಮಾಡೋಣ ಹೇಳು? ವಿಷಕ್ರಿಯೆಯ ಪ್ರಭಾವವು ಕುಂಠಿತಗೊಂಡಿದೆ. ಹೌದು, ಇನ್ನು ನಮಗೆ ಈ ಪ್ರದೇಶದಲ್ಲಿ ಚಳಿಗಾಲ ಇಲ್ಲ. ಖಂಡಿತ. ಹಾಗಾದರೆ ಹಾಗಂತ ಹೇಳಿ ನಾವು ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಇನ್ನೊಂದು ಪ್ರದೇಶವನ್ನು ಹುಡುಕುತ್ತಾ ಮುಂದೆ ಹೊರಡೋಣ. ಭಗವಂತನ ಪ್ರೇರಣೆ ನಮ್ಮ ಮೇಲಾಗಿದೆ. ನಮಗೆ ಒಂದ ಒಂದು ಕಷ್ಟ ನಿಧಾನವಾಗಿ ಕರಗುತ್ತಾ ಇದೆ. ಗುಡುಗು ಮಿಂಚು ಮಳೆ ಬಂದು ಭೂಮಿಯೆಲ್ಲ ಸ್ವಚ್ಛ ಆದ ಹಾಗೆ, ಆಕಾಶ ನೀಲಾದ ಹಾಗೆ ನಮಗೆ ನೀಲ ಆಕಾಶ ತೋರ್ತಾ ಇದೆ. ಆಶಾ ಕಿರಣವನ್ನು ಮೂಡಿ ಬರ್ತಾ ಇದೆ. ನಮ್ಮ ಅರ್ಬುದಾಸುರ ನಮ್ಮಿಂದ ದೂರ ಆದ ಹಾಗೆ ಕಾಣ್ತಾ ಇದ್ದಾನೆ. ರೋಗಿಗಳೆಲ್ಲ ಚೇತರಿಸಿಕೊಂಡಿದ್ದಾರೆ. ನಮಗೆ ದೇವರ ಬಗ್ಗೆ ಮತ್ತೊಮ್ಮೆ ನಂಬಿಕೆ ಮೂಡಿ ಬರ್ತಾ ಇದೆ. ಮೂಲ ನಂಬಿಕೆ ಮುಖ್ಯ ಎನ್ನುವುದಕ್ಕೆ ಇದೇ ದೊಡ್ಡ ಕಾರಣ. ಏನು ಹೇಳ್ತೀರಿ? ಇನ್ನೊಮ್ಮೆ ಆ ಒಂದು ತಪ್ಪನ್ನ ನಾವು ಮಾಡದಿದ್ರೆ ಆಗಲಿಕ್ಕೆ ಎನ್ನುವುದನ್ನೇ ನಾವು ಭಗವಂತನಲ್ಲಿ ಬೇಡಿಕೊಳ್ಳಬೇಕಾಗಿದೆ. ನಿಜ ನಿಜ. ದುಶ್ಚಟಗಳು ನಮ್ಮ ದೇಹದ ಮೇಲೆ ತೋರಿದವು ತಮ್ಮ ಪ್ರತಾಪ. ನಮ್ಮ ಸ್ನೇಹಿತರು ಮನೆಯವರು ತೋರಿಸಿದರು ನಮ್ಮ ಮೇಲೆ ಅನುಕಂಪ.
ತಪ್ಪಿನ ಅರಿವಾದ ಮೇಲೆ ಪಟ್ಟೆವು ನಾವು ಪಶ್ಚಾತ್ತಾಪ, ತನ್ಮೂಲಕ ಅರಿತೆವು ನಮ್ಮನ್ನೆಲ್ಲ ಕಾಯುವ ಭಗವಂತ ಇರ್ಪ ಇರ್ಪ ಇರ್ಪ. ನಮೋ ನಮಃ. ಈ ಕಥೆಯನ್ನು ಯಾರು ಬರೆದಿದ್ದಾರೋ, ಯಾರು ಅನುವಾದವನ್ನು ಬರೆದಿದ್ದಾರೋ, ಯಾರು ಆಡಿ ತೋರಿಸಿದ್ದಾರೋ, ಯಾರು ಅಭಿನಯಿಸಿದ್ದಾರೋ, ಯಾರು ಕೇಳಿದ್ದಾರೋ, ಯಾರು ಇದನ್ನು ನೋಡಿ ಸಂತೋಷಗೊಂಡಿದ್ದಾರೋ ಅವರಿಗೆ ಆ ಭಗವಂತನು ಸಾಹಿತ್ಯವನ್ನು ಆ ಭಗವಂತನು ಶ್ರೇಯಸ್ಸನ್ನು ಆರೋಗ್ಯವನ್ನು ಕರುಣಿಸಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಕಥೆಗೆ ಮಂಗಳವನ್ನು ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.